ಪತಯೇ ನಮಃ. ಅಂಬುನಿಧಿಯಾತ್ಮಜಿಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದಾಂಬುಜಕ್ಕೆ ಪೊಡಮಡುತ ವರ್ಣಿಪೆ ನೀ ಕಥಾಮೃತವ. ಸಾಧ್ಯ ಎನ್ನುವುದನ್ನು ಅವ ಯೋಚಿಸಬೇಕಾಗುತ್ತದೆ. ಹೌದು, ಅದಕ್ಕೆ ಪೂರಕವಾಗಿಯೇ ನಾ ಪಡೆದಂತಹ ಶಾಪ, ಭೃಗು ಮಹರ್ಷಿಗಳು ನನಗೆ ಕೊಟ್ಟಂತಹ ಶಾಪ, ಅದನ್ನು ನನ್ನ ಜೀವನದಲ್ಲಿ ನಾನು ವರವಾಗಿ ಪರಿಣಮಿಸಿದ್ದೇನೆ. ಆ ಮೂಲಕವಾಗಿ ಲೋಕದಲ್ಲಿ ಕ್ಷೇಮವನ್ನು ಉಳಿಸುವಲ್ಲಿ ನನ್ನ ಪಾತ್ರತ್ವವನ್ನು ನಾನು ತೋರಿಸಿಕೊಟ್ಟಿದ್ದೇನೆ. ಹಾಗೆಯೇ ಪ್ರಪಂಚದ ಜೀವರಾಶಿಗಳು ಕೂಡ ಯೋಚನೆ ಮಾಡಬೇಕಾದದ್ದು ಅಷ್ಟೇ. ಕಷ್ಟ ಎಂದು ಬಂದ ಕಾಲದಲ್ಲಿ ನಾವು ಕುಗ್ಗಿ ಹೋಗದೆ ಆ ಕಷ್ಟವನ್ನು ಮೀರಿಸಿ ಕಷ್ಟದಲ್ಲೇ ಸುಖವನ್ನಾಗಿಸುವ ಜೀವನ ಹೇಗೆ ಎನ್ನುವುದನ್ನು ನಾವು ಯೋಚನೆ ಮಾಡಬೇಕು, ಯೋಚಿಸಬೇಕು. ಹೌದಲ್ಲವೇ? ಅದಕ್ಕೆ ಪೂರಕವಾಗಿಯೇ ನಾನೂ ಕೂಡ ನಡೆದುಕೊಂಡು ಬಂದವನಿದ್ದೇನೆ. ಹೌದು, ಅವತಾರಿಯಾಗಿ ಧರ್ಮ ರಕ್ಷಣೆಯನ್ನು ಮಾಡುತ್ತಾ ದುಷ್ಟರನ್ನು ಶಿಕ್ಷಿಸುತ್ತಾ ಶಾಪವೇ ವರವಾಗಿ ಕಾಣಿಸಿಕೊಂಡಿದೆ ಎನ್ನುವುದನ್ನು ತೋರಿಸಿಕೊಟ್ಟವನಿದ್ದೇನೆ. ಹೌದು, ವಾರಿದೀಸುತೆಯಾದಂತಹ ನಿನ್ನ ಜೊತೆಗೆ ಈ ವೈಕುಂಠದಲ್ಲಿ ಪಾಲನಾಕರ್ತವಾಗಿ ನಾ ಕಂಡುಕೊಂಡವನಿದ್ದೇನೆ. ಹೌದು, ತನ್ನ ಕೊನೆಯ ಮನೆಯ ಅಂಚಿನಲ್ಲೇ ಮೂರು ಲೋಕದಲ್ಲಿಯೂ ಆಗುವಂತಹ ಆಗು ಹೋಗುಗಳನ್ನು ನೋಡಬಲ್ಲವನು ನಾನೆನ್ನಾದರೂ ಕೂಡ ಪ್ರಪಂಚದಲ್ಲಿ ಯಾವುದಾಗಬೇಕೋ ಅದು ಆಗಿಯೇ ಸಿದ್ಧ ಎನ್ನುವುದನ್ನು ನಾ ತೋರಿಸಿಕೊಟ್ಟವನಿದ್ದೇನೆ. ಸತ್ಯ. ಒಂದೊಮ್ಮೆಗೆ ಎಲ್ಲ ದುಷ್ಟತನವನ್ನು ದೂರೀಕರಿಸಿ ಸಜ್ಜನರಿಗೆ ಅವಕಾಶವನ್ನು ಕಲ್ಪಿಸಿಕೊಡಬಹುದು. ಆದರೆ
ನಿರ್ವಹಿಸಬೇಕಾದ ನನ್ನ ಕರ್ತವ್ಯ ಹೌದು ಅಂತಾದರೂ ನನ್ನ ದಾಂಪತ್ಯ ಜೀವನದಲ್ಲಿ ಜೊತೆಯಾಗಿದ್ದುಕೊಂಡು ನನ್ನ ಪತ್ನಿಯಾಗಿ ಬಂದಂತಹ ನೀನು ಈ ವಿಧದಲ್ಲಿ ಯಾವುದಾದ್ರೂ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸುವುದೇ ಹೌದು ಅಂತಾದರೆ ಮನದಲ್ಲಿರುವ ಅಭಿಲಾಷೆಯನ್ನು ಹೇಳಬಹುದಾ? ಈಗ ನೀವು ನಿಮ್ಮ ಬಗ್ಗೆ ನನ್ನ ಬಾಯಲ್ಲಿ ಕೇಳುವಂಥದ್ದು ಹೀಗೆ ಸ್ವಾಮಿ ಬಣ್ಣಿಪೆ ಪತಿಯೇ ಪತಿಯೇ ಏನ ಬಣ್ಣಿಪೆ ಪತಿ ತವ ಚರಿತವ ಏನ ಬಣ್ಣಿಪೆ ಪತಿ ಬಣ್ಣಿಪೆ ಪತಿಯೇ ತವ ಚರಿತವ ಏನ ಬಣ್ಣಿಪೆ ಪತಿಯೇ 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 ಏನೆನುವೆ ಗಿರ್ವಾಣನುತ ತ್ರೈಕ್ಷೋಣಿಯಲ್ಲಿ ಇಣಿಗಾಲೆ ಏನೆನುವೆ ಗೀರ್ವಾಣನುತ ತ್ರೈಕ್ಷೋಣಿಯಲ್ಲಿ ಇಣಿಗಾಲೆ ತಮ್ಮ ಪವೀರನಿಗೆ ಶಿವನ ಪ್ರವೀರನಿಗೆ ಶಿವನಾನೇ ನಿಮ್ಮಯ ರಾಣಿಯಾಗೀಗ ನಿಮ್ಮಯ ರಾಣಿಯಾಗೀಗ ನಾನೇ ಧನ್ಯಳು ನಾನೇ ಧನ್ಯಳು ಏನೆನುವೆ ಗಿರ್ವಾಣನು ತ್ರೈಕ್ಷೋಣಿಯಲ್ಲಿ ತಮ್ಮ ಪ್ರವೀರತಿಗೆ ಶಿವನಾಣಿ ನಿಮ್ಮಯ ರಾಣಿಯಾಗೀಗ ನಾನೇ ಧನ್ಯಳು ಏನ ಬಣ್ಣಿಪೆ ಪತಿಯೇ ತವ ಚರಿತವ ಏನ ಬಣ್ಣಿಪೆ ಪತಿಯೇ ನೀವೇನೋ ಪ್ರಶ್ನೆಯನ್ನು ಕೇಳಿ ಹಾಗೆಯೇ ಕಿರುನಗುತ್ತಾ ಕುಳಿತಿದ್ದೀರಿ. ಸರಿ, ಉತ್ತರಿಸುವ ನನಗೀಗ ಬಂದದ್ದು ಇಕ್ಕಟ್ಟಿನ ಸ್ಥಿತಿ. ಅದು ಯಾಕೆ ಹಾಗೆ? ನೀವು ಕೇಳುವ
ಚರಿತೆಯನ್ನು ಹಾ. ಹೇಗೆ ಹೇಳಲಿ, ಎಲ್ಲಿಂದ ಪ್ರಾರಂಭಿಸಲಿ, ಯಾವುದನ್ನು ಹೇಳಲಿ, ಯಾವುದನ್ನು ಬಿಡಲಿ? ಲಕ್ಷ್ಮಿ, ಸ್ವಾಮಿ, ಅಂತೂ ನಿನ್ನಲ್ಲಿ ಹೇಳುವ ತವಕ ಉಂಟಾಯಿತು. ಹೌದು ಹೌದು. ಹೇಳುವ ತವಕ ಇದ್ದವ ಹೇಗಾದರೂ ಒಂದಷ್ಟು ವಿಚಾರವನ್ನು ಒಂದುಗೂಡಿಸಿ ಹೇಳುವುದಕ್ಕೆ ಪ್ರಯತ್ನ ಪಟ್ಟೇ ಪಡುತ್ತಾರೆ. ಒಂದುಗೂಡಿಸುವುದಕ್ಕೆ ಸಮಸ್ಯೆ ಏನೂ ಇಲ್ಲ. ಹಾ. ಆದರೆ ಎಲ್ಲಿಂದ ಪ್ರಾರಂಭಿಸಲಿ, ಯಾವುದನ್ನು ಹೇಳಲಿ, ಸರಿ. ಯಾವುದನ್ನು ಬಿಡಲಿ, ಓಹೋ. ಅದೇ ಆಲೋಚನೆ ಆಗುತ್ತಾ ಇದೆ ಸ್ವಾಮಿ. ಸರಿ. ಆದಿ ಮಧ್ಯ ಅಂತ್ಯ ರಹಿತನ ಚರಿತೆಗೊಂದು ಹಾ. ಆದಿ ಎಲ್ಲಿಂದ ಹುಡುಕಲಿ ಹೇಳಿ ಸ್ವಾಮಿ? ಹೌದಾ? ನಿಮ್ಮ ಬಗ್ಗೆ ಭಾಗವತರುಗಳೇ ಹಾಡಿ ಹೊಗಳಿದರಲ್ಲ. ಅದು ಸರಿ. ಹೌದು. ಹಾ. ಗಗನಂ ಗಗನಾಕಾರಂ ಸಾಗರ ಸಾಗರೋಪಮಃ. ಗಗನಕ್ಕೋ ಸಾಗರಕ್ಕೋ ಹಾ. ಮತ್ತೊಂದು ಉಪಮೆ ಎಲ್ಲಿಯೂ ಸಿಗಲಾರದು. ಹೌದು. ಹಾಗೆಯೇ ನಿಮ್ಮ ಆಣೆಯಾಗಿ, ಅಷ್ಟು ಮಾತ್ರ ಅಲ್ಲ, ಆ ಶಿವನ ಆಣೆಯಾಗಿ ಹೇಳುತ್ತಾ ಇದ್ದೇನೆ, ಏನು? ನನ್ನಿಂದ ನಿಮ್ಮ ಚರಿತೆಯನ್ನು ಹೇಳಲು ಸಾಧ್ಯ ಸ್ವಾಮಿ, ನನ್ನಿಂದ ಸಾಧ್ಯ ಇಲ್ಲ ಸ್ವಾಮಿ. ಲಕ್ಷ್ಮಿ, ಸ್ವಾಮಿ, ಹರಿಭಜಕರು ಹಲವು ವಿಧದಲ್ಲಿ ನನ್ನನ್ನು ಸ್ತುತಿಸುವವರಿದ್ದಾರೆ. ಹೌದು. ಹಾಗಿದ್ರೆ ಹರಿಯ ಹಿನ್ನೆಲೆ ಎಷ್ಟು ಅಂತ ಇಷ್ಟು ಸಂಭ್ರಮಿಸುವುದರಲ್ಲಿ ನಿಮ್ಮಲ್ಲಿ ಗೊತ್ತಾಗುತ್ತದೆ. ನೋಡುತ್ತಾ ಇದ್ದೇನಲ್ಲ. ಹಾಗಿದ್ರೆ ಈ ಸಂಭ್ರಮದಲ್ಲೂ ನಮಗೊಂದು ತೃಪ್ತ ಭಾವ ಉಂಟಾಯಿತು. ಹಾ. ಈಗ ಹೊಗಳಬೇಕು, ನನ್ನ ಚರಿತೆಯನ್ನು, ನನ್ನ ಹಿನ್ನೆಲೆಯನ್ನು ಹೇಳುವಲ್ಲಿ ನೀ ಅಸಮರ್ಥಳೆ ಹೌದು ಅಂತಾದರೆ, ಹಾ. ಆದರೆ ಇಷ್ಟು ಕಾಲ ನನ್ನ ಜೊತೆಗಿದ್ದುಕೊಂಡು ಹಾ. ನನ್ನ ಹಾವ ಭಾವ ಗುಣನಡತೆಗಳನ್ನು ಕಂಡುಕೊಂಡವಳಿದ್ದೀಯಾ? ಹೌದು ಅಷ್ಟೇ ಅಲ್ಲ, ಹಾ. ನನ್ನದಾದಂಥ ಈ ಸೊಬಗನ್ನು ನೀ ಕಂಡವನಿದ್ದೀಯಾ? ಹೌದು. ಇದರಲ್ಲಾದರೂ ನಿನ್ನ ಮನದಲ್ಲಿರುವಂತಹ ಒಂದಷ್ಟು ಹೊಗಳಿಕೆ ಮಾಡಬಹುದೋ? ಈಗ ನಾನು ನಿಮ್ಮನ್ನು ಹೊಗಳಬೇಕಾ?
ಸೋಮನಾಥ ಮಂದರಾತ್ರಿಯ ಕುಂದದೆತ್ತುತ್ತ ಮಂದರಾತ್ರಿಯ ಕುಂದದೆತ್ತುತ್ತ ಹಂದಿನರ ಗರಿ ಇಂದ ರೂಪವ ಮುಂದೆ ಕಶ್ಯಪನ ದನರ ಖದಿಗದ ಇರಿದು ನಖದ ಬಗೆದು ವಟುವಿನಿಸಿ ಮನದಿಂದ ಮೆರೆವ ಮದಾಂತ ಬಲಿಯವ ಸುಂದರೆಗೆ ಪದದಿಂದ ಪದದಿಂದ ಸುರೇಂದ್ರ ಸುಮನ ಸಂಬಂಧ ಪುರತುರನಿಂದಿಣಿಸಿ ಮುದದಿಂದ ಪೊಗಳುವೆ ಮುದದಿಂದ ಪೊಗಳುವೆ ಮುದದಿಂದ ಪೊಗಳುವೆ ಏನ ಬಳಿಪೆ ಪತಿ ಗೈರಧನ ನಾನೇನ ಬಳಿಪೆ ಪತಿ ಪತಿ ನಾ ಏನ ಬಳಿಪೆ ಪತಿ ಸ್ವಾಮಿ, ಲಕ್ಷ್ಮಿ ನೀವು ಭಕ್ತ ಕುಟುಂಬಿ. ಆ, ನಂಬಿದವರಿಗೆ ತನ್ನನ್ನು ತೆತ್ತಿಹನೆಂಬ ಬಿರುದನ್ನು ಹೊತ್ತವರು. ಸರಿ. ಆರ್ತತ್ರಾಣ ಪರಾಯಣರು. ಆ, ಬಾಲಕ ಧ್ರುವನಿಗೊಲಿದು ನಿಂದವರು. ಆ, ನಿರಾಶ್ರಿತರಿಗೆ ಆಶ್ರಿತನಾಗಿ ಅಕ್ಷಯ ಸೌಭಾಗ್ಯಗಳನ್ನು ಕರುಣಿಸಿ ಆ. ಸುಜನರನ್ನು ಬೊರೆದವರು. ಕುಜನರನ್ನು ತಡೆಯುವುದಕ್ಕೆ ಬೇಕಾಗಿ ನೀವೆತ್ತಿದ ಅವತಾರಗಳು ಒಂದೇ ಎರಡೇ. ಅಲ್ವೇ? ಮತ್ಸ್ಯ, ಆ. ಕೂರ್ಮ, ಆ. ಕ್ರೋಢ, ನಾರಸಿಂಹವೇ ಮೊದಲಾದಂತಹ ಅವತಾರಗಳನ್ನು ಎತ್ತಿದವರಿದ್ದೀರಿ. ಸರಿ. ಸ್ವಾಮಿ, ನಿಮ್ಮ ಮಹಿಮೆಯನ್ನು ಹೊಗಳುವುದಕ್ಕೆ ಆ, ನನ್ನಿಂದ ಬಿಡಿ. ಈ ಪ್ರಪಂಚದಲ್ಲಿರುವಂತಹ ದೇವಾನು ದೇವತೆಗಳಿಂದಲೂ ಅಸಾಧ್ಯವ. ಅಸಾಧ್ಯ ಸ್ವಾಮಿ. ಸರಿ. ನೀವೇ ನಿಸ್ಸೀಮ. ಆಹಾ. ನೀವು ಸೀಮೆ ರಹಿತರು ಸ್ವಾಮಿ. ನೀವು ಸೀಮೆ ರಹಿತರು. ಲಕ್ಷ್ಮಿ, ಸ್ವಾಮಿ, ಹಲವು ಬಗೆಯಲ್ಲಿ ನಾ ಕಾಣಿಸಿಕೊಂಡಿದ್ದೇನೆ. ಆ ಕಾರಣಕ್ಕಾಗಿ ನೀವು ಎಲ್ಲರಿಂದಲೂ ಹೊಗಳಿಕೆ ಪಟ್ಟವರು ಅಂತ ನೀ ಆಡ್ತಾ ಇದ್ದೆ. ಹೌದು. ಹಾಗಿದ್ರೆ ನಿನ್ನಲ್ಲೊಂದು ಸಂತೋಷ ಎನ್ನುವುದು ಮತ್ತೆ ಮತ್ತೆ ತುಂಬಿ ತುಳುಕ್ತಾ ಇದೆ ಅಂತಾಯ್ತು. ಸಾತ್ವಿಕವಾದ ಸಂತೋಷ. ಹರಿಯ ಜೀವನ ಚರಿತ್ರೆಯಲ್ಲಿ ಮಡದಿಯಾದವಳಿಗೆ ನಿಜವಾಗಿಯೂ ಸಾರ್ಥಕ್ಯ ಉಂಟು ಅಂತ ನೀ ತೋರಿಸಿಕೊಟ್ಟಿದ್ದಿ. ಅದುವೇ ಸತ್ಯ ತಾನೆ. ಎಲ್ಲ ಮಗಲುಗಳಲ್ಲಿಯೂ ಹರಿ ಸಂಚರಿಸಿದ್ರು, ಆ. ಮಡದಿ ತೃಪ್ತಳಾಗಿದ್ದಾಳೆ. ಹೌದಾ? ಹೌದು. ಸರಿ. ಹ್ಮ್. ಈಗ ನಿನ್ನದಾದಂತಹ ಏನು ಆ ಹೊಗಳಿಕೆ ನುಡಿ ನನಗೆ ಕೇಳುವಾಗ ಸಂತೋಷ ಆಗ್ತದೆ. ಸಂತೋಷ ಆಗ್ತಾ ಇದೆ. ಬೇಕು. ಸರಿ. ನೀನು ಕುಣಿಯುವುದನ್ನು ಮತ್ತೊಮ್ಮೆ ನೋಡಬೇಕು ಅಂತ ಓಹೋ. ಮನಸ್ಸು ಹಂಬಲಿಸ್ತಾ ಇದೆ. ಆಹಾ. ಆದ್ರೆ ಒಂದು ವಿಷಯ ಉಂಟು. ಏನು? ಕೆಲವೊಮ್ಮೆ ಏನಾಗ್ತದೆ ಅಂತ ಕೇಳಿದ್ರೆ ಆ. ಒಬ್ಬರ ಒಳಿತನ್ನು ಕಾಣುವಾಗ ಇನ್ನೊಬ್ಬರಿಗೆ ಆಗುವುದಿಲ್ಲ. ಓಹೋ. ಹೇಗಾದ್ರೂ ಅವರನ್ನು ಕೆಳಗೆ ತಳ್ಳಬೇಕು ಅಂತ ಒಂದು ಯೋಚನೆ ಮಾಡ್ತಾರೆ. ಲೋಗರ ಆಲೋಚನೆ. ಹೌದಾ? ಆ. ಹಾಗಿದ್ರೆ ನಿನ್ನ ಹೊಗಳಿಕೆ ನುಡಿ ನನಗೆ ಪಥ್ಯವಾದ್ರೂ ಕೂಡ ಆ. ಈ ಬಗ್ಗೆ ನಾಳೆ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಉತ್ತರ ಯಾರು ಕೊಡುವುದು? ಹಾಗೂ ಇರ್ಲಿಕ್ಕೂ ಸಾಧ್ಯವೇ? ಒಂದು ವೇಳೆ ಅಲ್ಲ, ಸಾತ್ವಿಕ ಲೋಕದಲ್ಲಿ ಅಂಥದ್ದೊಂದು ಬದಲಾವಣೆ ಆಗ್ಲಿಕ್ಕಿಲ್ಲ. ನನ್ನದು ಅದೇ ಆಲೋಚನೆ. ಒಂದು ವಿಷಯ ಹೇಳ್ತೇನೆ. ಹಾ. ಯಾರಾದ್ರೂ ನಿನ್ನ
ನನ್ನ ಗಂಡ ಹೀಗೆ ಹಾಗೆ ಅಂತ ಒಂದು ಮತ್ತೆ ಪ್ರಶ್ನೆ ಕೇಳಿದ್ರೆ ಹಾ. ಜವಾಬ್ದಾರಿ ನಿನ್ನದೇ, ಹೊಣೆಗಾರಿಕೆ ನಿನಗೆ. ಪ್ರಶ್ನೆ ಕೇಳಿದ್ರಲ್ವಾ, ಹಾ. ಮೊದಲು ಪ್ರಶ್ನೆ ಕೇಳಿ ಅದಕ್ಕೆ ಹೇಗೆ ಉತ್ತರಿಸಬೇಕು ಎಂಬುದು ನನಗೆ ಚೆನ್ನಾಗಿ ಹಾಗಲ್ಲ, ಗೊತ್ತಿದೆ. ಹರಿಯ ಜೀವನ ಹೋಗುವುದೇ ಹರಿಯ ಮಡದಿಯಿಂದ, ಎಷ್ಟು ಕಷ್ಟ ಉಂಟು ಅಂತ ನಿನಗೆ ಗೊತ್ತಾದೀತು. ಅದು ನಮಗೆ ಗೊತ್ತಿದೆ ಸ್ವಾಮಿ. ಗೊತ್ತುಂಟಾ? ಹೌದು. ಹಾಗಿದ್ರೆ ಹಾ. ನೀ ಮಾಡಬೇಕಾದದ್ದು ಇಷ್ಟೇ. ಏನು? ಯಾರಾದ್ರೂ ಪ್ರಶ್ನೆ ಕೇಳಿದ್ರೆ ಸರಿಯಾದ ಉತ್ತರ ಕೊಡ್ಬೇಕಾದೀತು. ಉತ್ತರ ತಾನೆ ಕೊಡ್ತೀಯಲ್ಲ? ನಾನಿದ್ದೆ. ಹೌದಾ? ಹೌದು. ಸ್ವರಚಿತಳೋಚನೆ ಇರುತ್ತಿರಿಯರೆ ಶ್ಲಾಘಿಸುತ್ತಿರಿ ಸಿರಿಯರ ಸರ ಕರದೊಳಿರುವ ಸುದರ್ಶನ ಕೇಳುತ್ತಾಗೋ ಕಿರುಬಗೆಯ ಬೀರುತ್ತಿ ತಿಳಿದು ಹರಮುಗಿದು ತಿಂದು ಅಕುಂಠಿತವಾದಂತಹ ಈ ವೈಕುಂಠ ಲೋಕದಲ್ಲಿ ಅಸಂಘಟವಾದಂತಹ ಈ ಕಾಟನೆ ಏನಿದು ಆಶ್ಚರ್ಯವನ್ನು ಕೇಳುತ್ತಾ ಇದ್ದೇನೆ. ಇವರಿಗಿದು ಅರ್ಚನೆಯಾಗಿರಬಹುದು, ಆದರೆ ನಮ್ಮಂತವರಿಗಿದು ಗಲಭೆಯಾಗಿ ಪರಿಣಮಿಸುತ್ತದೆ. ಬೊಬ್ಬೊಬ್ಬೊಬ್ಬ, ಏನು ಗಂಡನನ್ನು ಹೊಗಳುವುದು, ಏನು ಇವರಿಗೊಬ್ಬರಿಗೆ ಗಂಡ ಇರುವುದಾ? ಅದು ಇವರ ಗಂಡ ಮಾಡುವುದಕ್ಕೆ ಮಾತ್ರ ಸಾಧನೆ ಇರುವುದಾ? ಸಾಧನೆ ಏನು ಬೇರೆಯವರಿಂದ ಆಗುವುದಿಲ್ವೋ? ಹಾ, ಅಲ್ಪವಿದ್ಯಾ ಮಹಾಗರ್ವಿ, ಅರ್ಧಂಬರ್ಧ ತಿಳಿದಿದ್ದಾರೆ. ಅದಕ್ಕಾಗಿ ಪೂರ್ತಿ ವಿದ್ಯೆಯನ್ನು ನಾನು ಕಲಿಸಬೇಕು. ಹಾಗಾದ್ರೆ ಏನು ಮಾಡುವುದು? ಮಾತನಾಡುವುದು ಅಮ್ಮನಲ್ಲಿ ಮಾತ್ರ. ನೋಡೋಣ. ವಂದಿಸಿಕೊಂಡಿದ್ದೇನೆ. ಯಾರು? ಓಹೋ, ಸುದರ್ಶನ. ಇದೇನು ಹೊಸ ಪರಿ? ತಂದೆಗೆ ನಮಸ್ಕಾರ ಮಾಡದೆ ನನಗೆ? ಅಮ್ಮ, ಮೊದಲು ಅವರಿಗೆ ವಂದಿಸು. ನಮಗೆ ಯಾರಲ್ಲಿ ಕೆಲಸ ಉಂಟು ಅವರಿಗೆ ಮಾತ್ರ ನಮಸ್ಕಾರ ಕೊಟ್ಟರು ಸಾಕು ತಾಯಿ. ಅಯ್ಯೋ ಲಕ್ಷ್ಮಿ, ನೀನು ಯಾಕೆ ಹಾಗೆಲ್ಲ ಬೇಸರ ಪಡ್ತಿ? ಅಲ್ಲ ಎಷ್ಟಾದ್ರೂ ನೀನು ನನ್ನ ಅರ್ಧಾಂಗಿ ಅಲ್ಲ. ಅಲ್ಲ ಸುದರ್ಶನ ಈ ರೀತಿಯಾಗಿ ನಿನಗೆ ಬಂದ ನಮಸ್ಕಾರ ಅದು ನನಗೆ ಬಂದಾಗ ಅಲ್ವೇನೆ? ಪತ್ನಿಗೆ ಬಂದದ್ದು ಗಂಡನಿಗೆ, ಪತಿಗೆ ಬಂದ ಹಾಗೆ. ಅದು ಸರಿ. ಆದ್ರೂ ಇಲ್ಲಿ ಹರಿ ನೋಡ್ತಾನೆ. ಸುದರ್ಶನ, ನನ್ನಲ್ಲಿ ಕೆಲಸ ಎಂದೇ ಅಲ್ಲ, ಏನದು? ಕೇಳಬೇಕಮ್ಮ. ಈಗ ನೀವು ಒಂದು ಕೆಲಸ ಮಾಡು. ಹೀಗೆ ಬನ್ನಿ. ಈಗ ತಾಯಿ ಮಗ ಮಾತಾಡುವುದಾದ್ರೆ ಈ ಮಧ್ಯದಲ್ಲಿ ನಾನು ಇದ್ದು ಪ್ರಯೋಜನ ಇಲ್ಲ. ಸ್ವಲ್ಪ ನೀವು ಮಾತಾಡಿ, ಎಷ್ಟು ಬೇಕಾದ. ಅವನನ್ನು ಕರೀದೆ ಅಮ್ಮ, ಒಮ್ಮೆ ಕರೀದೆ ಅವನನ್ನು. ಅಲ್ಲ, ಅವ ಯಾರಿಗೆ ಹೇಳಿದ್ದು? ಅಮ್ಮ, ನೀವು ಕೋಪಿಸಿಕೊಳ್ಬೇಡಿ. ಅಲ್ಲ, ನಾನು ಹೌದು. ನನ್ನಲ್ಲಿ ನಗು ಬಿಟ್ರೆ ಮತ್ತೆ ಎಂತದ್ದು ಇಲ್ಲ. ಎಷ್ಟಾದರೂ ನಮ್ಮ ಮಗ ತಾನೆ. ಈಗ ನಾನು- ಅವನು ಏನು ಬೇಕಾದ್ರೂ ಮಾತನಾಡ್ಲಿ. ನೀವು ಇಲ್ಲಿ ಬರೀ ಕೂತ್ಕೊಂಡು ಸಿಟ್ಟು. ಆಲಿಸಿ. ಹರಿ, ಏನು? ನೀನು ದೇವರು ಕೂತಾಗಿ ಕೂತ್ರೆ ಸಾಕು, ಮಾತಾಡ್ಲಿಕ್ಕಿಲ್ಲ ನಿನಗೆ. ದೇವರು? ನಾನು ದೇವರ? ನೀನು ದೇವರು ಕೂತಾಗಿ ಕೂರುದಷ್ಟೇ. ಇದು ಮಾತಾಡ್ಬೋದಾ? ಮಾತಾಡ್ಲಿಕ್ಕೆ ಅಲ್ಲಿ ಸಂದರ್ಭ ಸಿಕ್ಕಿದ್ರೆ ಹಾ. ನಡುವಿನಲ್ಲಿ ಬಾಯಿ ಹಾಕು, ಮುಚ್ಚುವುದಾದ್ರೆ ಹಾಗೆ ಹೇಳ್ತೇನೆ. ಯಾರ ಬಗ್ಗೆ ಮಾತಾಡಬೇಕು? ಯಾರ ಬಗ್ಗೆ ಅಲ್ಲ, ನನ್ನ ಪರವಾಗಿ ಮಾತಾಡುವುದಾದ್ರೆ ಮಾತ್ರ ಬಾಯಿ ಬಿಡು. ಆದೀತು, ಇಲ್ಲೇ ಕೂತ್ಕೊಳ್ತೇನೆ. ಅಲ್ಲಿ ಕೂತ್ಕೊ. ಮಾತಾಡಿ. ಅಮ್ಮ, ಪಾಲಿಸಬೇಕು ತಾಯಿ. ಲಾಲಿಪುದರೆ ತಾಯಿ ಎನ್ನರಿಗೆಯ ಲಕ್ಷ್ಮೀ ದೇವಿ
ಲಕ್ಷ್ಮೀ ದೇವಿ ಎಲ್ಲ ಆರಾಧಿಸುತ್ತ ಬಂದನೆಗಳ ನೀವರು ಲಕ್ಷ್ಮೀ ದೇವಿ ಲಾಲಿ ಪೂಜಲಿ ತಾಯಿ ಎಲ್ಲರಿಗೆ ಅನ್ನುವುದೇ ಲಕ್ಷ್ಮೀ ದೇವಿ ಲಕ್ಷ್ಮೀ ಲಕ್ಷ್ಮೀ ದೇವಿ ಲಕ್ಷ್ಮೀ ದೇವಿ ಸುದರ್ಶನ. ನಾನು ಆಡುವ ಮಾತುಗಳನ್ನು ಸರಿಯಾಗಿ ಆಲಿಸಬೇಕು ತಾಯೇ. ಹಾ. ಬಂದು ಕೂಡ ನಿಮಗೆ ನಮಸ್ಕಾರವನ್ನು ಕೊಟ್ಟೆ. ಹೌದು. ಯಾಕೆ ಯಾಕೆ? ನನಗೆ ನಿಮ್ಮಲ್ಲಿ ಮಾತ್ರ ಕೆಲಸ ಅಂತ ಹೇಳಿದೆ. ನನ್ನಲ್ಲಿ ಮಾತ್ರ ಕೆಲಸ ಎಂಬುದಾ? ಯಾಕೆ? ಯಾಕೆ? ನಾನು ಬರುವುದಕ್ಕೂ ಕಾರಣ ನೀವೇ. ನಾವೇ? ಹಾ, ಅಂತದ್ದೇನಾಯ್ತು? ಎಂದಿನಂತೆ ಹಾರಿಯ ಕಾರದಲ್ಲಿರುವವನು ನಾನು. ಹೌದು. ಆದರೆ ಹಾ. ಇನ್ನು ಕೇಳಲಾಗದಂತಹ ವಿಚಾರಗಳು ನನ್ನ ಕರ್ಣಗಳಿಗೆ ಬಡಿದಾಗ ಎದ್ದು ಬರುವಂತಹ ಸ್ಥಿತಿ ಒದಗಿ ಬಂತು ತಾಯಿ. ಕೇಳಬಾರದಂತಹ ವಿಚಾರ ನಿನ್ನ ಕರ್ಣಗಳಿಗೆ ಬಡಿದಾಗ ಬಡ್ಡದ್ದು ನೀನು ಎದ್ದು ಬಂದದ್ದು ನಿಜ. ಸುದರ್ಶನ, ಗಂಡ ಹೆಂಡತಿಯರು ಮಾತನಾಡುವಂತದ್ದನ್ನು ಕದ್ದು ಕೇಳುವುದು ತಪ್ಪಲ್ವೇನು? ಅಮ್ಮ, ಆ. ಯಾರೆಲ್ಲ ಇದ್ದಾರೆ, ಯಾರೆಲ್ಲ ಹೇಗಿದ್ದಾರೆ ಅಂತ ನೋಡಿದೆ, ಯಾರ ಉಪಸ್ಥಿತಿ ಉಂಟಂತ ನೋಡಿದೆ. ಓಹೋ. ಗಂಡ ಹೆಂಡತಿಯರು ಮಾತನಾಡುವುದು ತಪ್ಪಲ್ವೋ? ಯಾರಿದ್ದಾರೆ ಯಾರಿಲ್ಲ ಎಂಬುದನ್ನು ನೋಡಿಕೊಂಡು ಮಾತನಾಡ. ಅದು ನೀವು ಮಾಡಲಿಲ್ಲ. ಹಾಗಾಗಿ ನಾನು ಕೇಳಿದೆಪ್ಪ. ಸರಿ, ಕೇಳಿ ಹಾ. ಸುಮ್ಮನೆ ಹೋಗಿ ಮೂರನೇವರಲ್ಲಿ ದೂರಿದ್ರೆ ಅದು ಬೇರೆ ವಿಚಾರ. ನೇರವಾಗಿ ನಿಮ್ಮ ಬಳಿಗೆ ಬಂದಿದ್ದೇನೆ. ನೇರವಾಗಿ ನಮ್ಮ ಬಳಿಗೆ ಬಂದಿದ್ದಿ. ಅಮ್ಮ. ಎಷ್ಟಾದರೂ ನೀನು ನಮ್ಮ ಮಗನಲ್ಲ. ಆ ಪ್ರೀತಿ ನಿಮಗುಂಟು. ಹೌದು. ಅದಕ್ಕಾಗಿ ತಾಯಿ ಎನ್ನುವಂತಹ ಭಾವ ನನ್ನಲ್ಲೂ ಉಂಟು. ಹಾ. ಅಮ್ಮ, ಸುದರ್ಶನ. ಏನು ಹೇಳಿದೆ? ಹಾ. ಆತ ಏನು ಕುಂದಗುಟ್ಬಲರತನ. ಹೌದು. ಕೆಲವು ಕೇಳಿದೆ ನಾನಲ್ಲಿದ್ದು, ಹಾ. ಸಹಿಸುವುದಕ್ಕಾಗಲಿಲ್ಲ. ಸಹಿಸುವುದಕ್ಕಾಗಲಿಲ್ಲ. ಅಮ್ಮ, ಹಾ. ಅವ ಸುಳ್ಳ, ಅವ ಕಳ್ಳ, ಇದನ್ನೆಲ್ಲ ಅರಿಯದೆ ನೀನಿಗೆ ಮಾತನಾಡ್ತೀಯಲ್ಲಮ್ಮ. ಏನು ಹೇಳಿದೆ? ಹಾ. ಅವನು ಸುಳ್ಳ, ಹಾ. ಕಳ್ಳ, ಹ್ಮ್. ಅರಿಯದೆ ನಾನು ಮಾತನಾಡು. ಹೌದಮ್ಮ. ನಾನು ಏನೆಲ್ಲ ಹೊಗಳಿದ್ದೇನೋ ಹಾ. ಅದೆಲ್ಲವೂ ಲೋಕವು ಕೊಂಡಾಡುವಂತಹ ಮಾತು. ಹಾ, ಹಾ, ಹಾ. ಆ ಲೋಕ ಕೊಂಡಾಡುವಂತಹ ಮಾತನ್ನು ನಾನೇ ಆಡಿದರೆ ಅದರಲ್ಲಿ ತಪ್ಪೇನಿದೆ ಹೇಳು? ಅಮ್ಮ, ಹಾ. ಅವ ನಿಮ್ಗೊಬ್ಬರಿಗೆ ಮೋಸ ಮಾಡಿದ್ದಲ್ಲ, ಜಗತ್ತಿನವರಿಗೆ ಮೋಸ ಮಾಡಿಬಿಟ್ಟಿದ್ದಾನೆ. ಅವ ಮಾಡಿದ್ದೆಲ್ಲ ಸತ್ಯ ಅಂತ ನಂಬಿಸಿ ಬಿಟ್ಟಿದ್ದಾನೆ. ಈಗ ನೀನು ಹೇಳುವಂತದ್ದು ಮೋಸ. ಹಾ. ಅಂತ ಮೋಸ ಅದಕ್ಕೆ ಏನು? ಸುಳ್ಳ ಅಂತ ಹೇಳಿದೆ. ಹಾ. ಮತ್ತೊಂದು ಕಳ್ಳ ಅಂತ ಹೇಳಿದೆ ಅಲ್ಲ. ಏನು? ಮೊದಲು ಹಾ. ಒಳ್ಳೆ ಹಣ ಇರುವ ಹುಡುಗಿಯನ್ನು ನೋಡಿ ಕಾಳು ಹಾಕುವುದಕ್ಕೆ ಅವನೇ ಪ್ರಾರಂಭಿಸಿದ್ದು. ಓ ದೇವ. ಸ್ವಾಮಿ, ಇವನ್ ಆಡುತ್ತಿರುವಂತಹ ಮಾತನ್ನು ಕೇಳಿದ್ರೆ ಕೇಳಿ. ಎಲ್ಲ ನನಗೆ ಗೊತ್ತಿಲ್ಲ, ಅವ ಹೇಳ್ತಾನೆ ಯಾವ ಪ್ರಕಾರ. ಅಲ್ಲ, ಸಂಪತ್ ಲಕ್ಷ್ಮಿ ನಾನು ನನ್ನನ್ನು ಪಡೆಯುವುದಕ್ಕಾಗಿ ನೀವು ಈ ರೀತಿಯಾದಂತಹ ನಾಟಕಗಳನ್ನು ಆಡುವುದಂತೆ ಇದನ್ನು ಅವನು ಹೇಳುವಂಥದ್ದು. ಸಂಪತ್ತು ಬರುವುದು ಎಲ್ಲಿಗೆ? ಅಧಿಪತಿಯಲ್ಲಿಯೋ ಅವು ಪಡೆಯಬೇಕು ಅಂತುಂಟು. ಅಮ್ಮ, ಸಂಪತ್ ಅಧಿಪತಿಯಲ್ಲಿಗೆ ಮಾತ್ರ ಬರುವುದಲ್ಲ, ಕಳ್ಳನಲ್ಲಿಗೂ ಬರ್ತದೆ. ಅದೇನೇ ಇರಲಿ ಅದನ್ನು ಪ್ರಶ್ನಿಸಬೇಕಾದವಳು ನಾನು. ಸಾಗರ ಗರ್ಭದಲ್ಲಿದ್ದ ನಿನ್ನನ್ನು ಹಾ. ಅವ ಪಡೆದುಕೊಂಡ, ಹಾ. ಅದಕ್ಕೆ ಹೇಳಿದ್ದು ಕಳ್ಳ ಅಂತ. ಓಹೋ ಅಮ್ಮ, ಇಷ್ಟರವರೆಗೆ ನಾನೇ ಕಳ್ಳ ಅಂತ ಹೇಳಲಿಲ್ಲ. ಹಾ. ಅದನ್ನು ನೀನು ಹೇಳುವುದು. ನೀನು ಹೇಳುವುದಿಲ್ಲ, ಹಾ. ನೀನು ಇಡೀ ದಿನ ಅರ್ಚನೆ ಮಾಡುವುದೇ ಆಯ್ತು. ಎಷ್ಟಾದರೂ ನನ್ನವರು ತಾನೆ. ಮತ್ತೊಂದುಂಟು, ಹಾ. ನಿನಗೆ ಪತಿದೇವರು ಅಂತ ಭಾರಿ ಅಭಿಮಾನ ನಿನಗೆ. ಪತಿ ದೇವರು ಅದು ಲೋಗರಿಗೆ, ನನಗೆ ದೇವರೇ ಪತಿಯಾಗಿ ಬಂದದ್ದು. ಅಮ್ಮ, ಹಾ. ಅವನನ್ನು ಹೇಗೆ ಕೊಂಡಾಡುವುದು? ಹೇಗೆ? ಲಕ್ಷ್ಮೀನಾರಾಯಣ ಅಂತ. ಹೌದು. ಲಕ್ಷ್ಮೀ ಇಲ್ಲದಿದ್ರೆ ಅದಕ್ಕೆ ಬೆಲೆ ಉಂಟಾ? ನಾರಾಯಣ ಇಲ್ಲದಿದ್ರು ಬೆಲೆ ಇಲ್ಲ. ಆಹಾ. ಹಾ. ಲಕ್ಷ್ಮೀ ನಾರಾಯಣ ಇಲ್ಲದಿದ್ರು ಇರ್ತಾಳೆ. ಅದು ಹೇಗೆ? ಹಾ. ಅದು ಹೇಗೆ? ಅದು ಹಾಗೆ. ಹಾ. ನಿಮ್ಮಿಂದ ಅವನಿಗೆ ಬೆಲೆ ಬಂದದ್ದೇ ಹೊರತು ಅವನಿಂದ ನಿಮಗಲ್ಲ. ಈಗ ನನ್ನಿಂದ ಅವರಿಗೆ ಬೆಲೆ ಬಂದಿರುವ ಅದು ಲಕ್ಷ್ಮೀಪತಿ ಅಂತ ಒಂದು ಹೆಸರು. ಸರಿ, ಅದ್ರ ಬಗ್ಗೆ ನನ್ನ ಆಕ್ಷೇಪ ಇಲ್ಲ. ಅದರ ಬಗ್ಗೆ ನನಗೆ ಆಕ್ಷೇಪ ಇಲ್ಲ. ಇನ್ನೊಂದುಂಟು, ಇನ್ನೊಂದು ಯಾವುದು? ದಾನವಾರಿ. ದಾನವಾರಿ, ಹಾ. ರಕ್ಕಸಾರಿ. ಹಾ. ದಾನವರ ಚಿತ್ತವನ್ನು ಅರಿತುಕೊಂಡು ಹೋಗಿ ಅವರನ್ನು ಮರ್ದಿಸುವವ. ಹಾ. ಹಾಗೆಂದು ದಾನವಾರಿ. ಅದು ಇದ್ದದ್ದೇ ತಾನೆ. ಅವ ಒಬ್ಬನೇ ಮರ್ದಿಸಿದ್ದ. ಮತ್ತೆ ಯಾರು? ಅಲ್ಲಪ್ಪ, ಮತ್ತೆ ಅವನ ಕೈಯಲ್ಲಿ ಇಷ್ಟೊಂದು ಆಯುಧಗಳಿದೆ. ಹಾ. ಕಮಲ ಉಂಟು, ಗದ ಉಂಟು, ದಂಡ ಉಂಟು. ಹಾ. ಇದೆಲ್ಲ ಯಾವುದು ಕೊಲ್ಲಲಿಲ್ಲ ಅಂತೆ. ಈ ಸುದರ್ಶನ ಒಬ್ಬ. ಈ ಸುದರ್ಶನ ಒಬ್ಬವನಲ್ಲಿ ಇದ್ದ ಕಾರಣ ಹೋದಲ್ಲೆಲ್ಲ ವಿಜಯವನ್ನು ಗಳಿಸಿದ. ಈಗ ಅವರು ವಿಜಯವನ್ನು ಗಳಿಸುವುದಕ್ಕೆ ನಾನು ಕಾರಣ. ನೀನು ಕಾರಣ. ಹಾ. ನೀನು ಕಾರಣ. ಪರೋಕ್ಷ ಅಲ್ಲ, ಹಾ. ಪ್ರತ್ಯಕ್ಷವಾಗಿಯೇ ನಾನು ಕಾರಣ. ಸಾಕು
ಮುಚ್ಚಲು ಬಾಯ ಕಿಚ್ಚಿನ ಮಾಡಿಯ ಕೊಚ್ಚದಿರನೊಡನೆ ಅಚ್ಚುತಗಿಂದ ನೀನೆಚ್ಚ ವೀರನು ಅಚ್ಚುತಗಿಂದ ನೀನೆಚ್ಚ ವೀರನು ನಿನ್ನ ಹೆಚ್ಚಿಗಾಗಿ ಕಂಡುನು ದರ್ಶನ ಇಲ್ಲಿ ಲಕ್ಷ್ಮಿ ಹೊಡಿಬೇಡ, ಹುಡುಗ ಪಾಪ ಅವ. ಪಾಪ ನನ್ನ ಮಗ ಅಲ್ವಾ? ಪಾಪ ಪಾಪ ಈಗ ಮಾತಾಡುದು ನೋಡಿ. ಅಮ್ಮ, ನೀವು ಮಾತನಾಡ ಅವಳಿಗೆ ಮುಖಕ್ಕೆ ತಕ್ಕ ಮಾತಾಡ್ಲಿಕ್ಕೆ ಸರಿ ಬರ್ತದೆ. ಈಗ ಮುಖಕ್ಕೆ ತಕ್ಕ ಹೇಗೆ ಮಾತಾಡ್ಬೇಕು ನನಗೆ ಗೊತ್ತುಂಟು. ಇಲ್ಲಿ ಬಾ. ಈಗ ಹೇಳು, ನೀನ್ ಏನ್ ಹೇಳಿದ್ದು? ನಾನು ನೀನು ಎಲ್ಲದಕ್ಕೂ ಕಾರಣ ಅವರನ್ನು ಹೊಗಳುವ ಬದಲು ನನ್ನನ್ನು ಹೊಗಳಬೇಕು. ಸಾಕು, ಮುಚ್ಚೋ ಬಾಯಿ. ಬಾಯಿಗೆ ಬಂದ ಹಾಗೆ ಮಾತನಾಡಬೇಡ. ಬಾಯಿಗೆ ಬರುವುದು ಯಾವುದು? ಮನಸ್ಸಿನಲ್ಲಿ ಸ್ಫುಟವಾಗಿದ್ದದೆ ಬಾಯಲ್ಲಿ ಬರುವುದು. ಹೇಳುವುದನ್ನೇ ಹೇಳಬೇಕು, ಆಡುವುದನ್ನೇ ಆಡಬೇಕು. ಬಾಯಿಗೆ ಬಂದದ್ದನ್ನೆಲ್ಲ ಆಡುವಂಥದ್ದು ಸಾಧುವಲ್ಲ, ನೆನಪಿಟ್ಟುಕೋ. ಆಗಲಿ ಆಗಲಿ. ಆಹಾಹಾಹಾ, ಇಷ್ಟರವರೆಗೆ ನಮ್ಮ ಸುದರ್ಶನ ಅಂತ ನಿನ್ನನ್ನು ಹೆಚ್ಚಿದ್ದು ತುಂಬಾ ಹೆಚ್ಚಾಗಿ ನಾನು ಹಾಗೆ ನಾವು ಮೆಚ್ಚಿದ ತಪ್ಪಾಯ್ತು. ನನ್ನ ಹರಿ ಅಂತ ನಾನು ಇಲ್ಲಿವರೆಗೆ ಸುಮ್ಮನೆ ಇದ್ದದ್ದು. ಎಷ್ಟಾದರೂ ಈಗ ಹರಿ ಬದಲಾದ. ಎಷ್ಟಾದರೂ ನಿನ್ನ ಹರಿಯೇ. ಆದರೆ ಆ ಹರಿಗೆ ನೀನು ಅರಿಯಾಗ್ತಾ ಇರುವಂತದ್ದು ಸರಿಯಲ್ಲ, ನೆನಪಿಟ್ಟುಕೋ ಅವನು ಸುದರ್ಶನ. ಎಳೆದಾಕೊಳ್ಳುವುದು, ನಾನೆಂತ ಮಾಡಿಲ್ಲ. ಅವನು ಏನು ಎಳೆದ ಹಾಕಿಕೊಳ್ಳಿಲ್ಲ. ಈಗ ನೀನು ಹೇಳುತ್ತಿರುವಂತದ್ದೇನು? ನನ್ನ ಅಚ್ಚುತನಿಗಿಂತ ನೀನು ಹೆಚ್ಚಿನ ವೀರ. ಸಾಕು ಮಾಡು. ಉದ್ದು ಉಪ್ಪಿದರೆ ಮದ್ದಳೆ ಆಗುವುದು ಅಂತ, ಎರೆಹುಳು ಹೆಡೆ ಎತ್ತಿದ ಸರ್ಪ ಆಗುವುದಿಲ್ಲ, ಗೊತ್ತಾಯ್ತಾ? ಅಮ್ಮ, ಬಾರಿ ಮಾತಾಡ್ತೀಯಲ್ಲ. ಸಿಟ್ಟು ಹೋಗಿಲ್ಲಿಂದ. ಸಿಟ್ಟು ಬಂತೆ. ಮತ್ತೆ ಬಾರ. ಕಳ್ಳುದ ಕಳ್ಳುದ ನುಡಿದರೆ ಕಳ್ಳುದ ನುಡಿದರೆ ಕೆಳಗದ ಸಿಟ್ಟು 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 ಕಂಡುದ ನುಡಿದರೆ ಕಂಡುದ ನುಡಿದರೆ ಕೆಳಗದ ಸಿಟ್ಟು 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 ಲಕ್ಷ್ಮೀದೇವಿ ನಿಮ್ಮ ಗಂಡ ನಾ ಅಲ್ಲದಿದ್ದರೆ ಭಯಬೇಡ. ನಿಮ್ಮ ಗಂಡ ನಾ ಅಲ್ಲದಿದ್ದರೆ ಭಯಬೇಡ. ಶತದಂಡ ಭಯಬೇಡ ಖಂಡಿತವೂ. ನಿಮ್ಮ ಗಂಡ ನನ್ನಲ್ಲದಿದ್ದರೆ ದಂಡ ಕಂಡಿದ ಲಕ್ಷ್ಮೀದೇವಿ ಕಂಡುದ ನುಡಿದರೆ ಕೆಳಗದ ಸಿಟ್ಟು ಸಿಟ್ಟು ಲಕ್ಷ್ಮೀದೇವಿ ಸಿಟ್ಟು ಬಂತೆ ತಾಯಿ. ಮತ್ತೆ ಬರದೆ. ಅದು ಹಾಗೆ ಅಮ್ಮ. ಸಿಟ್ಟು ಬಂತ? ಮತ್ತೆ ಬರದೆ. ನಿನ್ನನ್ನು ನಾನು ಮಧ್ಯದಲ್ಲಿ ಕಾಣ್ತಿದ್ದೇನಾ? ನೀವು ನಡುವೆ ಬರ್ಬೇಕು. ಅಲ್ಲ, ನಾನು ನಿನಗೆ ಕೇಳಿದ್ದು ಸಿಟ್ಟು ಬಂತ. ಅವನ ಪಿತ್ತವ ನೀವು ತಿಳಿಸ್ಲೇಬೇಕು. ಆಯ್ತಾಯ್ತಾಯ್ತು, ಮಾತಾಡಿ. ನೀನು ದೇವನಾಗಿ ಮುಂದುವರಿಸಿ. ಬಾ ಬಾ ಬಾ. ಅದು ಹಾಗೆ ಉತ್ತರ ಕೊಡು. ಸಿಟ್ಟು ಬರ್ತದೆ. ಇದ್ದುದನ್ನು ಇದ್ದ ಹಾಗೆ ಹೇಳಿದ್ರೆ ಹಾ. ಎದ್ದು ಬಂದು ಎದೆಗೆ ಒದ್ದ. ಹೌದು, ಈಗ ಮಾಡಿದ್ದು ನೀನು ಅದನ್ನೇ. ಅದೇ ಹಾ. ನಾನು ಇದ್ದದ್ದನ್ನು ಇದ್ದ ಹಾಗೆ ಹೇಳಿದೆ. ಓಹೋ. ನಿಮಗೆ ಕೋಪ ಎನ್ನುವುದು ಒಡಲಾಳದಿಂದ ಉಕ್ಕಿ ಬಂತು. ಅಮ್ಮ,
ಸತ್ಯ ಹೇಳಿದ್ರೆ ಹಾಗೆ ಆಗುವುದಮ್ಮ. ಹಾ. ಅದಕ್ಕೆ ಹೇಳುವುದು ಯಾರ ಮುಂದೆಯೂ ನೇರವಾಗಿ ಮಾತನಾಡುವುದು ಅವರಿಗಿಂತ ಹಿಂದಿನಿಂದ ಮಾತನಾಡುವವರಿಗೆ ಬಾಳುವೆ ಹೆಚ್ಚು ಎನ್ನುವ ಹಾಗೆ. ಓಹೋ ಅಮ್ಮ, ಹಾ. ನಾನು ಹೇಳಿದ್ರಲ್ಲಿ ಏನು ತಪ್ಪಿತ್ತು? ಎಲ್ಲ ತಪ್ಪೆ ಅಮ್ಮ, ಹಾ. ಅದು ಹಾಗಲ್ಲ. ಮತ್ತೆ ಹೇಗೆ? ಈ ವಲನ್ನು ಮೂರು ಲೋಕದಲ್ಲಿ ದೇವ 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 ಅಂತ ಕೊಂಡಾಡುತ್ತಾರೆ. ಇದ್ದದ್ದದು. ಆಹಾ, ಅದು ಯಾಕೆ? ನಾನು ಇಲ್ಲಿಯವರೆಗೆ ಮುಂದೆ ಬರಲಿಲ್ಲ, ಹಾ. ಹಾಗಾಗಿ ಇವ ಮಾತ್ರ ಗೋಚರಿಸಿದ್ದು. ನೀನೀಗ ಬಂದದ್ದೇ ಯಾಕಂತ ಹೇಳಿ ನನಗೆ ಗೊತ್ತಾಯ್ತು. ನಿನ್ನ ಬರುವಿಕೆಯಲ್ಲೇ ನನಗೊಂದು ಅರ್ಥ ಕಂಡುಕೊಂಡೆ ನಾನು. ಅಮ್ಮ, ಹಾ. ಒಂದು ವೇಳೆ ಈ ಸುದರ್ಶನ ಇಲ್ಲದಿದ್ದರೆ ನಿಮ್ಮ ಗಂಡ ಎಂತದ್ದು? ಏನು? ನಿಮ್ಮ ಗಂಡ ಎಂತದ್ದು ಗೊತ್ತು? ಏನು? ಬರೇ ದಂಡ, ಅವಸಂಡ, ದಂಡಪಿಂಡ. ಏನು? ಸುಮ್ಮನೆ ಪುಂಡಾಟದ ಮಾತುಗಳನ್ನು ಆಡಬೇಡ. ಏನು ಮಾತನಾಡಲು ಅವಕಾಶ ಕೊಟ್ಟಾಕ್ಷಣ ಏನೇನು ಮಾತನಾಡುವಂತ ಮಾತಾಡ್ಲಿಕ್ಕೆ ಸಿಗುವಾಗ ಮಾತಾಡಿ ಬಿಡಬೇಕು. ಹೌದು, ಮಾತಾಡುವಂತದ್ದನ್ನೇ ಮಾತನಾಡಬೇಕು. ಏನೀಗ ತಪ್ಪಾಯ್ತು? ಬಾಯಿಗೆ ಬಂದ ಹಾಗೆ ಮಾತನಾಡುವಂತದ್ದಲ್ಲ. ಸುದರ್ಶನ, ಅಮ್ಮ. ಸುಮ್ಮನೆ ಪುಂಡಾಟದ ಮಾತುಗಳನ್ನು ಆಡಬೇಡ. ಮತ್ತೆ ನಾನು ಕೇಳುವಂತಹ ಪ್ರಶ್ನೆಗೆ ಉತ್ತರಿಸಬೇಕಾದೀತು. ಎಚ್ಚರ. ಪ್ರಶ್ನೆ? ಹೌದು. ನಿನ್ನದೊಂದು ದೊಡ್ಡ ಪ್ರಶ್ನೆಯೋ? ನೀವು ಕೇಳಿಯೇ ಬಿಟ್ರೆ ನಾನು ಅದಕ್ಕೆ ಉತ್ತರ ಕೊಡ್ಲಿಕ್ಕಿಲ್ವಾ? ಈಗ ನನ್ನ ಪ್ರಶ್ನೆ ಅಷ್ಟು ದೊಡ್ಡದಲ್ವಾ ಸ್ವಾಮಿ? ನೋಡಿ ಅವನು ಮಾತಾಡುದು ನೋಡಿ. ನನ್ನ ಪ್ರಶ್ನೆ ದೊಡ್ಡದಲ್ಲ ಅಂತ. ನೀನು ದೊಡ್ಡ ಪ್ರಶ್ನೆ ಕೇಳು. ನೀವು ದಂಡ ಅಂತ. ನೀನು ಯಾರಿಗೆ ಅಲ್ಲ, ಅವನು ಹೇಳಿದ ನೀವು ದಂಡ ಅಂತ. ನೀವು ಯಾವುದಕ್ಕೂ ಪ್ರಯೋಜನ ಇಲ್ಲ. ನೋಡಿ, ಇದಕ್ಕೆ ಹೇಳುವುದು. ನನ್ನ ಧ್ವನಿ ನಿಮ್ಮಲ್ಲೂ ಬಂತು ನೋಡಿ. ನಿನ್ನ ಧ್ವನಿಯನ್ನು ನಾನು ಹೇಳುವಂಥದ್ದು ನೀನು ಹೇಳ್ತಿರುವಂಥದ್ದು ಸರಿಯಲ್ಲ. ಸ್ವಾಮಿ, ನೀವು ಸುಮ್ಮನೆ ಇರಿ. ನಾನು ಸುಮ್ಮನಿದ್ದೆ, ನೀನೇ ಬಂದು ಮಾತಾಡಿ. ಒಂದು ಕೆಲಸ ಮಾಡು. ಏನು? ಒಂದಷ್ಟು ಪ್ರಶ್ನೆ ಕೇಳು. ಅವನಿಗೆ ಉತ್ತರ ಕೊಡ್ಲಿಕ್ಕೆ ಆಗಬಾರ್ದು, ಹಾಗೆ ಕೇಳಬೇಕು ನೀವು. ಪ್ರಶ್ನೆಗಳನ್ನು ಪ್ರಶ್ನೆಗಳು ಆರಂಭಿಸಿ ಬಿಡುವ. ಸುದರ್ಶನ, ಅಮ್ಮ. ನಾನು ಕೇಳುವಂತಹ ಪ್ರಶ್ನೆಗಳಿಗೆ ನೀನು ಉತ್ತರ ಕೊಡಬೇಕು. ಕೊಡ್ತಿದ್ದಾನೆ? ಕೊಡ್ತೇನೆ. ಪ್ರಶ್ನೆ ಮೊದಲಿಗೆ ಕೊಡ್ತಿಯದಾನೆ? ಕೇಳ್ತೇನಪ್ಪ. ಕೇಳಿಸಿಕೊ. ಸರಿ ಸರಿ ರಮಣನು ಮತ್ಯವರಗ ಕುರ್ಮ ನರಸಿಂಹವನು ರೂಪವ ಧರಿಸಿದನವರನು ಧರಿದಾಗ ನೀನಲ್ಲಿ ಮನೆಯೊಳಗಿಟ್ಟು ಬೀಳು 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 ಬೀಳು. ಬಾರಿ ಉತ್ತರಿಸುವ ಚಪಲ ತಾನೆ ನಿನಗೆ. ಪ್ರಶ್ನೆ ಕೇಳ್ತೇನೆ. ಏನಮ್ಮ? ಬಾ ಇಲ್ಲಿ ಬಾ. ಸುದರ್ಶನ, ಅಮ್ಮ. ನನ್ನ ರಮಣನು ನಿನ್ನನ್ನು ಉಪಯೋಗಿಸದೆ ಅಸುರರ ಅಸು ನೀಗಿದ ಕತೆ ಬಹಳಷ್ಟು ಇದೆ. ಅಂತಹ ಸಂದರ್ಭದಲ್ಲಿ ನೀನು ಅವರ ಜೊತೆಗೆ ಎಲ್ಲಿದ್ದೆ, ಹೇಗಿದ್ದೆ ನೋಡ, ಒಮ್ಮೆ ಹೇಳು. ಅಮ್ಮ, ಪ್ರಶ್ನೆ ಅಷ್ಟೇಯಾ? ಇದು ಒಂದು ಪ್ರಶ್ನೆ. ಈ ಪ್ರಶ್ನೆಗೆ ಮೊದಲು ಉತ್ತರ ಅದರಲ್ಲಿ ಬರಬೇಕು. ಉಪ ಪ್ರಶ್ನೆಗಳಿಲ್ವ ಅಮ್ಮ? ಮೊದಲು ಈ ಪ್ರಶ್ನೆಯನ್ನು ಅರ್ಥ ಮಾಡಿಕೊ, ಆನಂತರ ಉಪ ಪ್ರಶ್ನೆಯನ್ನು ಕೇಳ್ತೇನೆ. ಅವ ಹೊಂದಿದ ಮೊದಲ ಅವತಾರ ಯಾವುದು? ಆ ಮತ್ಸ್ಯ ಅವತಾರ. ಮತ್ಸ್ಯನ. ಮಸ್ಯನ ರೆಕ್ಕೆಯೋಳು 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 ಅಮ್ಮ ಆ
ರೆಗೆಯೋ 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 ಪೂರ್ವನ ಚಿತ್ರಿನೋ ಪೂರ್ವನ ಚಿತ್ರಿನೋ ಪೃಥ್ವಿ ಧಾರಣ ದಂದದೋ 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 ಜನರಿಗೆ ಪೂರ್ವನ ಚಿತ್ರಿನೋ ಪೃಥ್ವಿ ಧಾರಣ ಸುದರ್ಶನ, ಏನು ಪ್ರಶ್ನೆಗಳನ್ನು ಕೇಳಿದೆ? ಆ ಅವತಾರಗಳನ್ನು ತಾಳುವಾಗ ನಾನೆಲ್ಲಿದ್ದೆ ಅಂತ. ನೀನು ಎಲ್ಲಿದ್ದೆ, ಹೇಗಿದ್ದೆ ಎಂಬುದು. ಮೊದಲ ಅವತಾರ ಮತ್ಸ್ಯಾವತಾರ ಯಾರನ್ನು ಕೊಲ್ಲುವುದಕ್ಕಮ್ಮ? ತಮಾಸುರನನ್ನು ಕೊಲ್ಲುವುದಕ್ಕ. ಹಾ, ಹಾ. ಆ ತಮಾಸುರನ್ನು ಹೇಗೆ ಕೊಂದದ್ದು? ಕಚ್ಚಿ ಕೊಂದದ್ದು? ಅಲ್ಲ. ಹೊಡೆದು ಕೊಂದದ್ದು? ಆಹಾ. ಅಲ್ಲ ಅಲ್ಲ ಅಲ್ಲ, ತನ್ನ ಬಲವಾದ ರೆಕ್ಕೆಯಿಂದ ಬಡಿದು ಕೊಂದದ್ದು. ರೆಕ್ಕೆಯಿಂದ ಬಡಿದು ಕೊಂದದ್ದು. ಸರಿ ಗೊತ್ತುಂಟು ನಿಮಗೆ? ಹೌದು. ಆ ರೆಕ್ಕೆ ಯಾರಮ್ಮ? ಯಾರು? ಅದು ನಾನೇ. ನೀನು ರೆಕ್ಕೆ. ಹಾ. ನೀನು ಹೇಳಿದ್ರೆ ಸಾಕಾಗುದಿಲ್ಲ, ಸಾಕ್ಷಿ ಬೇಕು ನನಗೆ. ಅವನಾಗಿದ್ದ ನನ್ನ ರೆಕ್ಕೆ, ಅದನ್ನು ಒಪ್ಪಿಕೊಳ್ಳುವುದಕ್ಕೆ ನಿನಗೇನು ಸೊಕ್ಕೆ? ನಿನಗೇನು ಸೊಕ್ಕೆ? ಯಾರಿಗೆ ಕೇಳುದು ನೀನು? ಆ? ಅವ ಹಾಗೆ ಕೇಳಿ ಹೋದದ್ದು. ನಾನು ಕೇಳಿದ್ದು. ಒಂದು ಪ್ರಶ್ನೆಗೆ ಉತ್ತರಿಸಿದಂತ ಹೇಳಿದ ಮಾತ್ರಕ್ಕೆ ಪರೀಕ್ಷೆಯಲ್ಲಿ ನೀನು ಉತ್ತೀರ್ಣನಾದಂತ ಅಂದುಕೊಳ್ಬೇಡ. ಎರಡನೇದ್ದು ಎರಡನೇ ಪ್ರಶ್ನೆ, ಹಾ. ನನ್ನ ಸ್ವಾಮಿ ಮಂದರಾತ್ರಿಯನ್ನು ಎತ್ತುವುದಕ್ಕಾಗಿ ಕೂರ್ಮಾವತಾರವನ್ನು ತಳೆದ್ರಲ್ಲ, ಹಾ, ಆಗ ನೀನು ಎಲ್ಲಿ? ಕೂರ್ಮ. ಕೂರ್ಮ ಒಂದು ಕೂರ್ಮ ಅವತಾರ. ಹಾ. ಹಾ. ಆ ಅವತಾರದಲ್ಲಿ ಹಾ. ಅವ ಯಾವುದನ್ನಾಧರಿಸಿ ಮಂದರಗಿರಿಯನ್ನು ಎತ್ತಿದ್ದಮ್ಮ? ಚಿಪ್ಪನ್ನಾಧರಿಸಿ. ಆ ಚಿಪ್ಪು ಯಾರು? ಅದು ನಾನೇ. ಅದು ಇನ್ನು ಒಪ್ಪು. ನೀನು ಚಿಪ್ಪಲ್ಲ, ಬೆಪ್ಪು. ಇಲ್ಲ 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 ಇಲ್ಲ. ಅವನಾಗಿದ್ದ ಚಿಪ್ಪು, ಅದನ್ನು ಒಪ್ಪು. ಈಗ ಅದನ್ನು ಒಪ್ಪಿಕೊಳ್ಬೇಕು ನಾನು. ನೀವು ಹೇಳ್ತಿರೋ ನಾನು ಒಪ್ಪಿಕೊಳ್ತೀನಿ. ಆಯ್ತು. ಸರಿ. ಹಾ. ಎರಡನೇ ಪ್ರಶ್ನೆ ಮುಗಿಯಿತು. ಇದು ಮೂರನೇ ಪ್ರಶ್ನೆ. ಮೂರನೇ ಪ್ರಶ್ನೆಗೆ ಸುದರ್ಶನರವರು ಇಳಿತಾ ಇದ್ದಾರೆ. ಎಲ್ಲಿಗೆ? ಪ್ರಶ್ನೆಗೆ ನನ್ನ ರಮಣ ಹಾ. ಮೂರನೇ ಅವತಾರವನ್ನು ತಾಳುವಂತಹ ಸಂದರ್ಭದಲ್ಲಿ ಹಾ. ಕ್ರೋಢಾಕಾರವನ್ನು ತಳೆದಿರುವಂತಹ ಹಂದಿ. ಹಂದಿ ಅಷ್ಟು ತಾತ್ಸರ ಮಾಡುದು ಬೇಡ. ಹಾ. ಶ್ವೇತವರಾಹ. ಅದು ಬಿಳಿಯ ಹಂದಿ ಅಲ್ವೋ? ಹೌದು. ಹಾ. ಅದನ್ನೇ ಹೇಳಿರುವಂತ. ಹಾ, ಹಾ, ಆಗ ನಿನ್ನ ಸಹಾಯವೇ ಇರ್ಲಿಲ್ವಲ್ಲ? ಅಮ್ಮ, ಹಾ. ಅದು ನೀನು ತಿಳಿದದ್ದು. ಮತ್ತೆ? ಆಹಾ, ಅಲ್ಲೂ ನಾನಿದ್ದೆ. ಅವ ಹಿರಣ್ಯಾಕ್ಷನನ್ನು ಕೊಂದದ್ದು ಹೇಗೆ? ಈಗ ಹಂದಿಯಲ್ಲಿಯೂ ನೀನಿದ್ದೀಯಾ? ಹಾ. ಹೇಗೆ? ಹಿರಣ್ಯಾಕ್ಷನನ್ನು ಕೊಂದದ್ದು ಹಾ, ದಾಡೆಯಿಂದ ಇರಿದು. ದಾಡೆಯಿಂದ ದಾಡೆಯಿಂದ ತಿವಿದುಕೊಂಡದ್ದು. ಹೌದು. ಅದು ಅಷ್ಟು ರಭಸದಲ್ಲಿ ಕೊಂದದ್ದು ಯಾಕೆ? ನನ್ನವರು. ಅದು ನಾನಾದದ್ದು ಅಲ್ಲಿ. ಏನಾದದ್ದು? ಕೊಂಬು. ನೀನು? ಹಾ. ಸ್ವಾಮಿ, ಹೌದೌದು. ಅವನಾಗಿದ್ದ ದಾಡೆ, ಅದನ್ನು ಒಪ್ಪಿಕೊಳ್ಳುವುದಕ್ಕೆ ನಿನಗೇನು ಕೇಳಿ? ಅಯ್ಯೋ, ನಿನ್ನದೊಂದು ಪಾಡೆ. ಸುದರ್ಶನ. ಅದು ಅವ ಸೇರಿಸಿದ್ದು, ಆದರೆ ನನ್ನದಲ್ಲಿ ಇರುವುದು. ಇರ್ಲಿ. ಸುದರ್ಶನ, ಅಮ್ಮ, ಈಗ ನಾಲ್ಕನೇ ಪ್ರಶ್ನೆ. ಹಾ. ನನ್ನವರು ಹಾ. ಹಿರಣ್ಯ ಕಶ್ಯಪನನ್ನು ಕೊಂದದ್ದು ಆ ನಾರಸಿಂಹ ಅವತಾರದಲ್ಲಿ. ಆಗ ನೀನು ಇರ್ಲಿಕ್ಕೆ ಸಾಧ್ಯವೇ ಇಲ್ಲ ಅಲ್ಲ ಸ್ವಾಮಿ? ಅಮ್ಮ, ಅಮ್ಮ. ಅವನು ಇರ್ಲಿಕ್ಕೆ ಸಾಧ್ಯ. ಹೌದೌದು. ಹೇಳಿದಂತೆ ನೀವು. ಅಮ್ಮ, ಅದೊಂದು ಅವತಾರಲ್ಲ. ಹೌದು, ಯಾಕೆ? ಅದು ನಾನು ಈಗ ಹೇಳುವಂತ ಇದ್ದೆ. ನಾರಸಿಂಹ. ನಾರಸಿಂಹ. ಹೌದು. ಅದು ಅರ್ಧ ಸಿಂಹ ಅರ್ಧ ಮನುಷ್ಯ. ಜೀವ ವಿಕಾಸವನ್ನು ತೋರಿಸುವುದಕ್ಕಾಗಿ ನನ್ನವರು ಆಡಿದಂತಹ ಲೀಲಾ ವಿನೋದ ನಾಟಕ ಅದು. ಅಮ್ಮ, ಹಾ. ಈಗೆಲ್ಲ ಭೂಲೋಕದಲ್ಲಿ ಅಂತದ್ದು ಹುಟ್ಟಿದ್ರೆ ಅಂಗವಿಕಲ ಅಂತ ಹೇಳ್ತಾರೆ. ಭೂಲೋಕದಲ್ಲಿ ಹಾ. ಹುಟ್ಟಿದರೆ ಹಾ. ಲೋಗರಾಡುವಂತಹ ವಿಚಾರದ ಬಗ್ಗೆ ನೀನು ಆಲೋಚನೆ ಮಾಡಬೇಡ. ಹಾ. ಕೇಳಿದಷ್ಟು ಪ್ರಶ್ನೆಗೆ ಉತ್ತರವನ್ನು ಕೊಡು. ಅವ್ವ. ನಾರಸಿಂಹ ಅವತಾರದಲ್ಲಿ ನೀನೇನಾಗಿದ್ದೆ ಹೇಳು. ಅವ ಹಿರಣ್ಯ ಕಶ್ಯಪಿನ ಹಸುವನ್ನು ನೆಗೆದು ಹೇಗಮ್ಮ? ಉಗುರಿನಿಂದ ಸೀಳಿಕೊಂಡ. ನಖದಿಂದ ಇರಿದು ಕೊಂದದ್ದು. ಹೌದು. ಆ ನಖ ಅದು ನಾನೇ ಅಮ್ಮ. ಏನೇನು? ಆ ನಖ ನಾನೇ. ಇದೊಂದು ರೂಪವೇ? ಹಾ. ನಖ ಆಗುವಂತ ರೂಪವೇ ಅಮ್ಮ. ಅವನಾಗಿದ್ದ ನಖ, ಅದರಿಂದ ಆಯ್ತು ಲೋಕಕ್ಕೆ ಸುಖ. ಅಮ್ಮ,
ಶಿಕೆಯಲ್ಲಿ ಹೊರಬೇಕಾದವನನ್ನು ನಖವಾಗಿ ಮಾಡಿಕೊಂಡವನೇ ಅವನು. ನೀವೆಂತದ್ದು ಸ್ವಾಮಿ? ಒಂದೊಂದು ಇರ್ಲಿ ಮತ್ತೆ ಬಿಟ್ರಿ ಅಂತ ಹೇಳುದು ಬೇಡ ಅಂತ ಅವ. ಸುದರ್ಶನ, ಇದರಲ್ಲಿ 5 ಪ್ರಶ್ನೆಗೆ ಉತ್ತರ ಕೊಟ್ಟೆ. ಈ ಸಲ ಪ್ರಶ್ನೆ ಸ್ವಲ್ಪ ಕಷ್ಟ ಉಂಟು. ಅಂತಿಮದ್ದು ಇದು. ಸ್ವಲ್ಪ ಕಷ್ಟದ ಪ್ರಶ್ನೆ. ಇದರಲ್ಲಿ ಉತ್ತೀರ್ಣ ಆದ್ರೆ ಇನ್ನು ಪರೀಕ್ಷೆ ಇಲ್ಲ. ಯಾರು ಹೇಳಿದಿಲ್ಲ ಅಂತ? ನಿನಗೆ ಇನ್ನು ಅಡಿಗಡಿಗೆ ಪರೀಕ್ಷೆಯೇ. ಅದೊಂದು ನೆನಪಿಟ್ಟುಕೋ. ಏನು? ಈಗ ಕೇಳುವಂತಹ 5ನೇ ಪ್ರಶ್ನೆ. ಏನಮ್ಮ? 5ನೇ ಪ್ರಶ್ನೆ ಉತ್ತರಿಸು. ಹೇಳುವ ಜೋಕೆ ನನ್ನವರು ವಾಮನ ವಟುವಾಗಿ ಆ ತ್ರಿವಿಕ್ರಮನನ್ನು ಪಾತಾಳಕ್ಕೆ ಒತ್ತುವಲ್ಲಿ ವಾಮನನಾದದ್ದು. ವಾಮನ. ಹೌದು, ವಾಮನ. ವಾಮನಾದದ್ದು ವಾಮನ ತ್ರಿವಿಕ್ರಮನಾಗಿ ಬೆಳೆದದ್ದು ಇದು ವಾಮನ. ಗಿಡ್ಡ ಬಾಲಕ. ಏನು ಗಿಡ್ಡ ಬಾಲಕ? ಮತ್ತೆ ನೀನು 3 ಬಾರಿ ವಾಮನ ವಾಮನ ತೋರಿಸಿರುವ ಅಲ್ಲ, ವಾಮನ ತ್ರಿವಿಕ್ರಮನಾಗಿ ಬೆಳೆದದ್ದು ನನ್ನವರು ಅಂತ ನೋಡಿ. ಇವರು ಅಲ್ಲಿ ಹಾ. ಅವತ್ರ ವಿಕ್ರಮವಾಗಿ ಬೆಳೆಯುವಾಗ ಅವನ ಪಾದ ಕೂಡ ಅಷ್ಟೇ ಬೆಳೆದಿದಲ್ವೋ? ಈ ಪವಿತ್ರ ಪಾದ ಇದೆ ಅಲ್ವಾ? ಈ ಪಾದ ಈ ಪಾದ ಪುಣ್ಯ ಪಾದ. ಆ ಪುಣ್ಯ ಪಾದ. ಪಾದದಿಂದಲೇ ಅವರು ಬಲಿಯನ್ನು ಪಾತಾಳಕ್ಕೆ ಕೊತ್ತಿದ್ದರು. ಅಮ್ಮ, ಆ ಪುಣ್ಯ ಪಾದ ಅನ್ಯ ಪಾದ ಅಲ್ಲ, ಮತ್ತೆ? ಅದು ನಾನೇ. ಆಯ್ತಾಯ್ತು. ಏನು? ಅವನಾಗಿದ್ದ ಪಾದ. ಆ ಪುಣ್ಯ ಪಾದವು ನಾನೇನ? ಎಂತದ್ದು ಸ್ವಾಮಿ? ಏನಾಯ್ತು? ನೀವು ಹೋದಲ್ಲೆಲ್ಲ ಬ್ರಹ್ಮ ಕಪಾಲದಂತೆ ಇವನನ್ನು ಹಿಡಿದುಕೊಂಡು ಹೋದಂತ. ಅಮ್ಮ. ನಿಮಗೆ ಬೇರೆ ಯಾರು ಸಿಕ್ಕಿಲ್ಲ. ಯಾರಿಗೊಂದು ಅದೊಂದು ಹೆಸರು ಹೇಳಿ. ಅಮ್ಮ, ಅದೊಂದು ರೂಢಿಯಲ್ಲಿ ಒಂದು ವಿಚಾರ ಉಂಟಮ್ಮ. ಯಾರಿಗೂ ಕಾರಣದಲ್ಲಿ ಪೆಟ್ಟು ತಿಂದ್ರೆ ಅದನ್ನು ಹೇಳಿಕೊಂಡು ಬರುವಾಗ ಹೇಗೆ ಹೇಳುವುದು? ಅವರಿಗೆ ನಾನೇ ಹಿಡಿದು ಹೊರತು ಬಂದದ್ದಂತ ಹೇಳುದು. ಗೊತ್ತಾಯ್ತು ಈಗ. ಹಾಗೆ ಇವನು ಮಾಡುದು. ನನ್ನ ಪರಿಸ್ಥಿತಿ ಅದೇ ಆಯ್ತು. ಹಾ. ಚಿಗುರೆಂದು ಮೇಲೆ ಹಾ. ಬೇವು ಸ್ವಾದಬಹುದೇ? ಅದು ಚೇಳು ಚಿಕ್ಕದೆನ್ ಅಳ್ಕರಿಂ ತೆಗೆಯಲ್ ಕಚ್ಚದೆ ಹಾ. ಪಾಲನೂಡಿ ಫಣಿಯಂ ಸಾಕಲ್ಕೆ ವಿಶ್ವಾಸಿ ಎಲ್ಲಿ? ಹಗವಂ ಸಾಕುವೆನೆಂದು ಗೂಗೆ ಮರಿಯಂ ಸಂಪ್ರೀತಿಯಿಂದ ಸಾಕಿದಂತಾಯ್ತು. ಅಮ್ಮ. ಹಗೆಯನ್ನೇ ಇಲ್ಲಿ ಸಾಕಿದ ಆಯ್ತಲ್ವಾ? ಅಮ್ಮ. ಅಯ್ಯೋ ನನ್ನ ಪ್ರಾರಬ್ಧವೇ. ಸ್ವಾಮಿ, ಇನ್ನು ಮಾತಾಡುದು ಬೇಡ. ಇಲ್ಲಿ ಸಿದ್ಧ ಮಾಡಬೇಡ. ಈಗ ಬಾ, ಈಗ ಬಾ. ಸ್ವಲ್ಪ ಸುಮ್ಮನಿರ್ತೀಯ. ಅಲ್ಲ, ಅವನು ಎಲ್ಲದಕ್ಕೂ ನಾನು 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 ಅಂತ ಹೇಳ್ತಾನೆ. ಅದು ನಿಮ್ಮ ಮುಂದೆ ಸ್ವಲ್ಪ ಮಾತಾಡ್ತಿರ್ತೀಯ. ಮಾತಾಡಬೇಡ. ಅಲ್ಲ, ಹೆಚ್ಚು ಅವನು ಮಾತಾಡಿದ್ರೆ ನಾನು ಬಿಡ್ಲಿಕ್ಕಿಲ್ಲ ಅವನ. ಮಾತಾಡಬೇಡ. ನೀವು ಮಾತಾಡಿದ್ದೇ ಹೆಚ್ಚಾಯ್ತು. ಇನ್ನು ಮಾತಾಡಬಾರ್ದು. ಅಲ್ಲ, ಅವನು ಏನಂತ ತಿಳ್ಕೊಂಡಿದ್ದಾನೆ? ಅಮ್ಮ. ನೀನು ಯಾರಿಗೆ ಅಮ್ಮ. ಮಾಡುದು? ಯಾರಿಗೆ? ಅಮ್ಮ. ನನ್ನ ಮುಂದೆ ನಿಮ್ಮ ಇದು ನೀನು ಯಾರ ಆಗಲಿ ಸ್ವಲ್ಪ ಸುದರ್ಶನ ಅಂತ. ಸುದರ್ಶನ ಆದ್ರೆ ಅವನಿಗೆ ಆಯ್ತು. ನೀನು ಸ್ವಲ್ಪ ನೋಡು. ನಾನು ಮಾತಾಡ್ತೇನೆ. ಸುದರ್ಶನ. ಅಮ್ಮ. ಸರಿ. ಸಹಜಬಹುದೀವಾಣಿ ನಿನ್ನಂತಗ ಪರಾಕ್ರಮಿ ಭುವನ ಮುರಳರಿ ಹರಿ ನಿನ್ನ ತಗ ಪರಾಕ್ರಮಿ ಭುವನ ಮೂರೊಳಲಿ ಹರಿ ಸುರ ಅಸುರರು ಪರಿವಿದಿ ಬಹುದು ಬಹುಮದ ನಿನಗೆ ಸುರ ಅಸುರರು ಪರಿವಿದಿ ಬಹುದು ಬಹುಮದ ಸುದರ್ಶನ, ಈ ಪ್ರಕರಣಗಳೆಲ್ಲ ಎಷ್ಟೆಲ್ಲ ಚಂದವಾಗಿ ನೀ ಹೇಳಿದೆ. ಪ್ರಕರಣ ನಡೆದಾಗ ಅಷ್ಟು ಅಂದವಾಗಿರದಿದ್ರು ನೀ ಹೇಳುವಾಗ ಅದಕ್ಕೊಂದು ಅಂದ ಬಂದಿತ್ತು ನೋಡು. ಹೌದು, ಎಲ್ಲ ಪ್ರಕರಣಗಳನ್ನು ಸರಿಯಾಗಿ ವಿಸ್ತರಿಸಿ 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 ಹೇಳಿ. ನೀ ಹೇಳಿದ ಮಾತು ಎಲ್ಲವೂ ಸತ್ಯ. ಅದು ಅಲ್ಲಿ ಕೂಡ ಸ್ವಲ್ಪ ಕೇಳಿ. ಅವಳಿಗೆ ಹೇಳುವ ಹಾಗೆ ಅಂತ
ನಾ ಯೋಚನೆ ಮಾಡಿದಾಗ ಸುರ ಅಸುರರೋಳು ಪರಿಕಿಸೆ ಬಹುಮತ ನಿನಗೆ. ಅಂದ್ರೆ ನಿನ್ನನ್ನು ಮೀರಿಸಿದಂತಹ ವಿಕ್ರಮಿಗಳು ಈ ಮೂರು ಲೋಕದಲ್ಲೂ ಯಾರೂ ಇಲ್ಲ. ಹಾಗಿದ್ರೆ ನೀನೇ ಶ್ರೇಷ್ಠ, ಹರಿ. ನೀನೇ ಧೀರ. ಒಂದು ವಿಚಾರ ಉಂಟು. ಏನು? ಈಗ ನನ್ನ ಮುಂದೆ ನೀನು ನನ್ನನ್ನು ಹೊಗಳುತ್ತಿ, ಹಾ. ಅದು ನನಗೆ ಯಾವುದೇ ಉಪೇಕ್ಷೆಯೂ ಇಲ್ಲ, ಅಪೇಕ್ಷೆಯೂ ಇಲ್ಲ. ಹಾ. ಆದ್ರೆ ನಾನು ಹೋದ ಮೇಲೆ ಮಾತ್ರ ನನ್ನ ವಿಚಾರ ಮಾತಾಡಬೇಕು. ನೋಡು, ಹರಿ ಎನ್ನುವ ಭಾವ ಅಂದ್ರೆ ಹರಿ ಅಂದ್ರೆ ನಾನು. ಹರಿ ಯಾವತ್ತಿದ್ರು ಅವನನ್ನು ಹೊಗಳ್ತಾ ಬರುವುದಿಲ್ಲ. ಏನಿದ್ರು ಮಕ್ಕಳನ್ನು ಬೆಳೆಸುವಲ್ಲಿ ಹರಿಯ ಪ್ರಯತ್ನ. ನೀನು ಬೆಳವಣಿಗೆ ಆಗಬೇಕು ಅಂತ ನಾನು ನಿನಗೆ ಹೇಳ್ತಾ ಇರೋದು. ಈಗ ಅಮ್ಮನಿಗೆ ಗೊತ್ತಿರ್ಲಿಕ್ಕಿಲ್ಲ ಆ ಪ್ರಕರಣಗಳೆಲ್ಲ. ಗೊತ್ತಿಲ್ಲದ ಕಾರಣ ಹಾಗೆ ಮಾತಾಡ್ತಾಳೆ. ಮತ್ತೆ ಒಂದುಂಟು, ಏನು? ಕೆಲಸ ಮಾಡಿದವರಿಗೆ ಸಂಬಳ ಸಿಗಬೇಕು. ಹೌದು. ಯಾರು ಕೆಲಸ ಮಾಡುವುದು, ಯಾರಿಗೂ ಸಂಬಳ ಸಿಕ್ಕಿದ್ರೆ ಅದೆಲ್ಲ ಅದು ಸತ್ಯ ಮಾತು. ಅದಾಗಬಾರ್ದು. ಅಲ್ಲ, ನಿನಗೆ ನೆನಪಿರ್ಲಿ ಈ ಮಾತು. ಅದು ಅದೇ ಗೊತ್ತಾಗಬೇಕಲ್ಲ. ಮತ್ತು ಒಂದು ವಿಷಯ ಉಂಟು, ಈ ಹೆಂಗಸರಿಗೆಲ್ಲ ಎಲ್ಲ ಹೇಳಿದ್ರೆ ಅರ್ಥ ಆಗುದಿಲ್ಲ. ಮತ್ತೆ ನಮ್ಮ ನಡುವಿನ ಒಂದು ಹೊಂದಾಣಿಕೆ ಅದೆಲ್ಲ ಅವರಿಗೆಲ್ಲ. ಯಾರಲ್ಲಿ ಹೊಂದಾಣಿಕೆ? ನಮ್ಮ ನಡುವಿನಲ್ಲಿ ಅಲ್ಲಪ್ಪ, ನಾವೊಂದು ಒಟ್ಟಿಗೆ ಇದ್ದದ್ದು ಎಷ್ಟು ಆಯ್ತು. ನಮ್ಮಲ್ಲಿ ಹೊಂದಾಣಿಕೆ ಹೇಗಾಗುವುದು? ಅಮ್ಮ ಬರುವುದಕ್ಕಿಂತ ಮೊದಲು ನಾವು ಇದ್ದದ್ದು ಒಟ್ಟಿಗೆ. ಆದ್ರೆ ನೀನು ಮೇಲೆ, ನೀನು ದೊಡ್ಡವ, ನೀನು ಹಿರಿಯವ, ನೀನು ಶ್ರೇಷ್ಠ, ನೀನು ರಣಗಂಭೀರ. ಅಬ್ಬಾ. ಆಯ್ತಾ? ಸಮಾಧಾನ ಆಯ್ತಾ? ಸರಿ, ಇನ್ನು ಆಚೆ ಈಚೆ ನೋಡ್ಬೇಡ. ಓ, ಇಲ್ಲಿ ಬಾ, ಜಾಗ ಉಂಟು. ಇಲ್ಲಿ ಬಾ. ನಾನು ಒಂದು ಹೇಳುವುದು, ಅದೇನು? ನಿನಗೆ ಬೆರಳೆಷ್ಟುಂಟು? ಬೆರಳು ನೀನು ಲೆಕ್ಕ ಮಾಡಿದ್ರೆ ಗೊತ್ತಾಗುದಿಲ್ಲ. ಈ ಕೈಯೆಲ್ಲ ಇದು. ಹೌದು. ಅದರಲ್ಲಿ ಸಣ್ಣ ಬೆರಳಲ್ಲಿ ಕೂತ್ಕೊಳ್ಳಿಕ್ಕೆ ನಾನು. ಅಲ್ಲ, ಇಷ್ಟಕ್ಕೆ ಮುಗಿಲಿಲ್ಲ. ಚತುರ್ಭುಜದ ಚತುರ್ಭುಜದಲ್ಲಿ ಇರುವುದು ಅದೇ ಅಲ್ಲ. ಅದೇ. ನೀನಿಲ್ಲಲ್ಲ. ಐದು ಆದ್ರೆ ನೀನಿಲ್ಲ. ಬೇರೆ ಇದ್ದದ್ದು ಪ್ರಯೋಜನ ಇಲ್ಲಲ್ಲ. ಅದು ಹೇಗೆ? ಮತ್ತೆ ಯಾವ್ದುಂಟು ನಿನ್ನ ಕೈಯಲ್ಲಿ? ಹಾಗೆ ಬೇರೆ ಗದೆ, ದಂಡ, ಕಮಲ, ಸರಿ. ಅದೆಲ್ಲ ಯಾವುದು ಪ್ರಯೋಜನಕ್ಕಿಲ್ಲ. ಹೌದಾ? ಈ ಬೆರಳಲ್ಲಿ ಇದ್ದ ಇಷ್ಟರವರೆಗೆ ಇದ್ದ ನಾನು ಮಾತ್ರ ಪ್ರಯೋಜನಕ್ಕೆ ಬಂದದ್ದು. ನೀನೀಗ ಮೈತಾಳೆದು ಬಂದಿದ್ದಿ, ಮತ್ತೆ ಇಲ್ಲಿ ಸೇರುವುದಿಲ್ವಾ? ಇನ್ನಲ್ಲಿ ಸೇರುವುದಕ್ಕೆ ಯಾವುದೇ ಒಂದು ನನ್ನಲ್ಲಿ ಮನಸ್ಸಿಲ್ಲ. ಸರಿ, ಹಾಗಿದ್ರೆ ಏನ್ ಮಾಡ್ತಿ? ನಾನು ನನ್ನಷ್ಟಕ್ಕೆ ಬೇರೆ ಸ್ವತಂತ್ರ. ಹಾಗಿದ್ರೆ ನೀನೊಬ್ಬ ಸ್ವತಂತ್ರಿ. ನಿನಗೆ ಯಾವತ್ತಾದ್ರೂ ಕಷ್ಟ ಬಂದ್ರೆ ಮನಸಾರೆ ಸುದರ್ಶನ ಅಂತ ಪ್ರಾರ್ಥಿಸಿಕೊಂಡ್ರೆ ಸಾಕು, ಬಂದು ಮೈ ತೋರ್ತೇನೆ. ಮಾನ ಹೋಗುವ ಸ್ಥಿತಿ ಬಂದ್ರೆ ಬರ್ತೀಯಾ? ಬರ್ತೀಯಲ್ಲ? ಬರ್ತೇನಪ್ಪ. ಅಷ್ಟಿದ್ರೆ ಸಾಕು. ಮಾನ ಹೋದ ಮೇಲೆ ಗೊತ್ತಾಗುತ್ತದಲ್ಲ ನಿನ್ನಿಂದ ಏನಾಗುವುದಿಲ್ಲ ಅಂತ. ಮತ್ತೆ ನಾನು ಮಾಡಿಕೊಡ್ತೇನೆ. ಆಯ್ತಾಯ್ತು, ಹೋಗು. ಹಾಗಿದ್ರೆ ಖಂಡಿತ ನಾನು ಸ್ವತಂತ್ರ. ಆಯ್ತು. ಇನ್ನು ನಾನು ಹೋದ ಮೇಲೆ ನಾಟಕ ಏನಾದ್ರೂ ಪ್ರಾರಂಭಿಸಬೇಕು. ಇಲ್ಲಪ್ಪ, ಅಲ್ಲಿಂದ ಹಿಂದೆ ಬಂದೇನು. ನಾವು ಮುಂದೆ ಆಟವೇ ಆಡುದು. ಹಾಗಲ್ಲ, ಅಮ್ಮ ಪ್ರಪಂಚದಲ್ಲಿ ಆಟ ಓಮ ನೀನು ಅಮ್ಮ ನೀನು ಓಮ ಅಂತ ಹೇಳಿದ್ರೆ ಆಗ್ತದ? ಓ ಅಮ್ಮ ಅಂತ ಹೇಳು, ಅದಾಗೆ ಅರ್ಥ ಆಗುತ್ತೆ. ಓಮ ಹಾಗೆ ಆಯ್ತಾಯ್ತು, ಬರ್ತೇನೆ ಅಂತ ಹೋಗ್ತೇನೆ ಅಂತ ಹೇಳು. ಲಕ್ಷ್ಮಿ, ಇದು ಸಿಟ್ಟು ಮಾಡಿಕೊಳ್ಳಬೇಡ. ಆಯ್ತಾ, ಹೊಗಳಿ ಆಯ್ತಾ? ಈಗ ನಿನಗೆ ಸಿಟ್ಟು ನಿಲ್ಲಿಸಿದ್ ಯಾಕೆ? ಇನ್ನು ಅವನನ್ನು ಹೊಗಳಬೇಕಿತ್ತು. ಅಲ್ಲ, ಇನ್ನೂ ಹೊಗಳಿದ್ರೆ ಮತ್ತೆ ಮೇಲೆ ಹೋಗ್ತಾನೆ. ಅಷ್ಟು ಮೇಲೆ ಹೋಗೋದು ಬೇಡ, ಒಂದು ಹಂತದವರೆಗೆ ಮಾತ್ರ ನೀ ಯೋಚನೆ ಮಾಡು. ನಾನು ಉದ್ದೇಶ ಈಗ ನಾನು ಕೋಪ ಮಾಡಿದಂತೆ ನೀನು ಭಾವಿಸಿದ್ದ? ನೀನು ಸಿಟ್ಟಲ್ವಾ? ನೀವೇ ನಾಟಕ ಆಡುದಂತೆ. ಇನ್ನು ನಿಮ್ಮ ಮುಂದೆ ನಿಮ್ಮ ಮಡದಿಯಾಗಿ ನಾನೆಷ್ಟು ನಾಟಕ ಆಡಬಾರದು? ಹಾಗಿದ್ರೆ ನಾನು ಕಪಟ ನಾಟಕ ಸೂತ್ರಧಾರಿ ಅಂತ ನಿನಗೆ ಗೊತ್ತುಂಟು ಸ್ವಾಮಿ. ಏನು? ನಮ್ಮ ಸುದರ್ಶನ ಈ ರೀತಿಯಾಗಿ ಆಲೋಚನೆ ಮಾಡುತ್ತಾನೆ ಎಂಬುದನ್ನು ನಾನು ಭಾವಿಸಿಯೇ ಇರಲಿಲ್ಲ. ಹೌದಾ? ನಮ್ಮ ಸುದರ್ಶನ ಈ ರೀತಿಯಾಗಿ ಆಲೋಚನೆ ಮಾಡುವುದಾ? ಸರಿ, ನಮ್ಮ ಸುದರ್ಶನ ಎಂದು ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಿದ್ದೆ. ಸರಿ. ಆದರೆ ಇಂದು ಆ ಸುದರ್ಶನನ್ನು ನೋಡುವಾಗ ಅವನ ಸ್ಥಿತಿ ಈ ರೀತಿಯಾಗಿ ತಲುಪುತ್ತದೆ ಎಂಬುದನ್ನು ನಾನು ಭಾವಿಸಿಕೊಂಡವಳಲ್ಲ. ಲಕ್ಷ್ಮಿ ಸ್ವಾಮಿ, ಸಾತ್ವಿಕ ಲೋಕದಲ್ಲಿ ಈ ರಾಜಸ ಗುಣಕ್ಕೆ ಯಾವತ್ತೊಂದು ಸಣ್ಣಡತೆಯಾಗಿ ಕಾಣಿಸಿಕೊಳ್ಳುವುದಿಲ್ಲ. ಹೌದು. ಹಾಗಿದ್ರೆ ಅದರ ಅಳಿವಾಗಬೇಕು ಅಂತಾದರೆ ನಾವು ಕೊಡುವ ಶಿಕ್ಷೆ ಅದು ಶಿಕ್ಷಣವಾಗಿರಬೇಕು. ಅದಕ್ಕೆ ಮುಂದೊಂದು ಪ್ರಸಂಗ ಒದಗಿ ಬರ್ತದೆ ಅಂತ ನಾನು ಸಂಕಲ್ಪಿಸಿದ್ದೇನೆ. ಏನು? ಸುದರ್ಶನ ಎಷ್ಟಾದರೂ ನಮ್ಮ ಮಗ. ಹೌದು. ಶಿಕ್ಷೆ ನೀಡುವಲ್ಲಿ ಶಿಕ್ಷಣ ಹೌದು, ಸ್ವಲ್ಪ ಸಹಾನುಭೂತಿಯೂ ಇರಲಿ. ಖಂಡಿತವಾಗಿ ನಾನು ಒಳಗಿರುತ್ತೆ. ಸರಿ, ಹೀಗೆ ಬಾ, ಹೀಗೆ ಬಾ. ಮುಂದರ ಮೇಲೆ ಅಳಿದ ಪುರಾಣವೈದಿ ದುರುಳ ಶತ್ರುರ ಸೂದನನ್ನು ಜನಿಸಿ
ರಕ್ಷಿಸು ದೇವ ರಕ್ಷಿಸು. ಆದಿಯಲ್ಲಿ ಬ್ರಹ್ಮದೇವ ಸರ್ವ ಸೃಷ್ಟಿಯ ರಕ್ಷಣಾ ಕಾರ್ಯವನ್ನು ವಹಿಸಿಕೊಟ್ಟದ್ದು ಈ ಆದಿ ದೈತ್ಯರಿಗೆ. ಹಾಗಾಗಿಯೇ ನಾವು ರಾಕ್ಷಸರು. ಏನು ಮಾಡೋಣ? ದೇವತೆಗಳ ಕುತಂತ್ರದಿಂದಲಾಗಿ ನಮ್ಮವರೆಲ್ಲರೂ ನೆಲೆಯನ್ನ ಕಳೆದುಕೊಂಡು ಕಾಡು ಮೇಡುಗಳಲ್ಲಿ ಅಂಡಲೆಯುತ್ತಿದ್ದಂತಹ ಕಾಲ ಅವರನ್ನೆಲ್ಲ ಒಗ್ಗೂಡಿಸಿ ಲೋಹವತಿ ಎಂಬ ಈ ಪತ್ತನವನ್ನು ಸ್ಥಾಪಿಸಿ ನಾನೇ ಇಲ್ಲಿಗೆ ನೇತಾರನಾಗಿ ಕಂಗೊಳಿಸುತ್ತಾ ಇದ್ದೇನೆ. ಆದರೆ ಇಷ್ಟೇ ಸಾಕೆ? ಹಾಗಾಗಿ ವರವನ್ನು ಪಡೆಯಬೇಕು ಎನ್ನುವಂತಹ ಆಲೋಚನೆಯಿಂದ ನೇರವಾಗಿ ಕಾಡನ್ನು ಸೇರಿದೆ. ಅಡವಿಯನ್ನು ಸೇರಿ ಮೃಡನನ್ನು ದೃಢಭಕ್ತಿಯಿಂದ ಮೆಚ್ಚಿಸಿ ಧರೆಯ ಯೋನಿಜರಿಂದ ಸುರ ನರೋರುಗರಿಂದ ಮರಣ ಬಾರದ ಹಾಗೆ ವರವನ್ನು ಪಡೆದಿದ್ದೇನೆ. ಒಂದು ವೇಳೆ ಮರಣ ಬರುವುದಿದ್ದರೂ ಆಯುಧವೊಂದು ಸಜೀವಗೊಂಡು ಬಂದಾಗ ಮಾತ್ರ. ಇದು ಅಸಂಭವ. ಏಕೆ? ಅಸ್ತ್ರವೊಂದು ಶಸ್ತ್ರವಾಗುವುದು ಅದಕ್ಕೆ ಮಂತ್ರಶಕ್ತಿಯ ಧಾರಣೆಯ ಮೂಲಕವಾಗಿ. ಒಂದು ವೇಳೆ ಅಸ್ತ್ರಕ್ಕೆ ಸಜೀವ ಶಕ್ತಿ ಬರುತ್ತದೆ ಅಂತಾದರೆ ಅದು ಧಾರಕನ ಮಾತನ್ನು ಕೇಳಿತೋ? ಸಾಧ್ಯವೇ ಇಲ್ಲ. ಒಂದು ವೇಳೆ ಆಯುಧ ಸಜೀವಗೊಳ್ಳುತ್ತದೆ ಅಂತಾದರೆ ಅದು ಧಾರಕನಿಂದ ಪ್ರತ್ಯೇಕಗೊಳ್ಳಲೇಬೇಕು. ಆ ಪರಶಿವನಿಗೆ ಅಲ್ಲ, ಬೋಳೆ ಶಂಕರನಿಗೆ ಅಷ್ಟು ಅರ್ಥವಾಗಲಿಲ್ಲವಲ್ಲ. ಬಿಡಿ, ನನ್ನ ಗಮ್ಯ ನಾಕಲೋಕವನ್ನು ಪಡೆಯುವುದು. ನಮ್ಮವರನ್ನು ಮೋಸದಿಂದ ಸೋಲಿಸುವುದಲ್ಲವೋ, ತಡ ಮಾಡುವುದಲ್ಲ, ತಕ್ಕ ಪ್ರತೀಕಾರವನ್ನು ತೀರಿಸಿಕೊಳ್ಳುವುದಕ್ಕಾಗಿ ಸ್ವರ್ಗಲೋಕದತ್ತ ಹೊರಡುವೆನಂತ. ಅದಕ್ಕೆ ತಕ್ಕ ಉತ್ತರವನ್ನು ಕೊಡಬೇಕಾಗಿದೆ. ಏರಿಕೊಳ್ಳಿ ನಿಮ್ಮ ರಥವನ್ನು, ಧರಿಸಿಕೊಳ್ಳಿ ನಿಮ್ಮ ಆಯುಧಗಳನ್ನು, ಹತ್ತು ಕಡೆ ಬಂದವನು ನಾನು. ಯಾರು ನೆಟ್ಟ ನೋಟದಿಂದ ದುರುಗುಟ್ಟುತ್ತಿರುವೆ? ನೀನೇರಿದ ಐರಾವತದ ಗಾತ್ರಕ್ಕೆ, ನಿನ್ನ ಕೆಂಪಡರಿದ ನೇತ್ರಕ್ಕೆ ಹೆಚ್ಚಾಕೆ, ನಿನ್ನ ವಜ್ರಾಯುಧಕ್ಕೂ ಹೆದರುವವನಲ್ಲ ಈ ಶತ್ರು ಪ್ರಸೋದನ. ನನ್ನಲ್ಲಿ ರಣವನ್ನ ಕೊಡು, ಇಲ್ಲವಾದರೆ ಸ್ವರ್ಗದ ಪೀಠವನ್ನ ಬಿಟ್ಟು ಕೊಡು.
ಕೊಡುತ್ತೀರಿ ಎನ್ನುವುದಾಗಿ ಮಾತನ್ನಿತ್ತವರು ನೀವು. ಓಹೋ. ಅದಕ್ಕೆ ತಪ್ಪಿದ್ದೀರಿ. ಅದನ್ನು ಪಡೆದುಕೊಳ್ಳುವುದಕ್ಕಾಗಿ ಬಂದಿದ್ದೇನೆ. ಓಹೋ. ಬಿಟ್ಟು ಕೊಟ್ಟರೆ ಲೇಸು, ಇಲ್ಲದಿದ್ದರೆ ನಿನ್ನ ಪ್ರಾಣವನ್ನು ಕಳೆದೇನು. ಹಿಂದೆ ಆದದ್ದು ಆಗಿ ಹೋಗಿದೆ. ನಾವು ಪುಣ್ಯದಿಂದ ಪಡೆದಂತಹ ಸ್ಥಳ ಇದು. ದೇವರು ನಮ್ಮ ಜೊತೆ ಇದ್ದಾನೆ. ಹಾಗಾಗಿ ಹೆಚ್ಚು ಮಾತು ಬೇಡ, ಬಾಯಿ. ಇಂದಿಗೆ ನನ್ನ ಸಾಯಿತು. ಇನ್ನು ಮುಂದೆ ಯಾವುದು ಹಳೆ ಕ್ರಮ ಇಲ್ಲ. ಎಲ್ಲವೂ ಸೂರ್ಯ ಚಂದ್ರರು ಧರೆಗೆ ಬೆಳಕನ್ನು ಇಯ್ಯಬೇಕಿದ್ದರೂ ಶತ್ರು ಪ್ರಸೂದನಲ್ಲಿಯೇ ಕೇಳಬೇಕು. ವಾಯು ಮಂದವಾಗಿ ಬೀಸುವುದಿದ್ದರು ನನ್ನಲ್ಲಿಯೇ ಕೇಳಬೇಕು. ವರುಣ ಮಳೆ ಸುರಿಸುವುದಕ್ಕೂ ನನ್ನಲ್ಲಿಯೇ ಅನುಮತಿ ಕೇಳಬೇಕು. ಇಲ್ಲಿಗೆ ತಕ್ಕದಾದ ವ್ಯವಸ್ಥೆಯನ್ನು ಮಾಡಿ ನೇರವಾಗಿ ಲೋಹಾವತಿಯನ್ನು ಸೇರಿಕೊಳ್ಳುತ್ತೇನೆ. ಸುರರಿಗೆ ಧೈರ್ಯದ ಮಾತನ್ನು ಹೇಳಿ ಲೋಹಾವತಿಯನ್ನು ಸೇರಿದವನಿದ್ದೇನೆ. ನಾನು ಬಂದಂತಹ ವಿಚಾರ ತಿಳಿಯಬೇಕು. ಅದಕ್ಕಾಗಿ ಘೋರ ಶರವನ್ನು ಪ್ರಯೋಗಿಸಿದೆ. What's
ಅವರನ್ನೆಲ್ಲ ಮೋಸದಿಂದ ಸೋಲಿಸುವವನು ನೀನೇ ಅಲ್ಲವೋ? ನಿನ್ನ ನಿರೀಕ್ಷೆಯಲ್ಲ ಇದ್ದವ ನಾನು. ಇಂದು ನಿನಗೊಂದು ಗತಿ ಕಾಣಿಸದೆ ಹೋದರೆ ನಾನು ಅಸುರವೀರ ಶತ್ರು ಪ್ರಸೂದನನೇ ಅಲ್ಲ. ಎಲ್ಲವ ಶತ್ರು ಪ್ರಸೂದನ ಹರನಾದರವರು ಪಡೆಯುತ್ತ ಶಿರಚ್ಛೇದನ ಮಾಡಿ ನಿನ್ನ ಆಯುಧವನ್ನು ಪ್ರಯೋಗಿಸಿ ನೋಡು. ಹೆದರಿ ಓಡಿ ಹೋದ. ಹೇಗೆ ತ್ರಿಮೂರ್ತಿಗಳನ್ನು ನನ್ನ ಅಂಕೆಯಲ್ಲಿ ಇರಿಸಿಕೊಂಡ ಹಾಗಾಯಿತು. ಇನ್ನು ನನ್ನನ್ನು ಸೋಲಿಸುವವರು ಈ ಪ್ರಪಂಚದಲ್ಲಿ ಯಾರಿದ್ದಾರೆ? ಮರಣವನ್ನೇ ಗೆದ್ದ ಮೃತ್ಯುಂಜಯ ನಾನಾಗಿದ್ದೇನೆ. ನನ್ನದೇ ಆಡಳಿತ ಇನ್ನಷ್ಟು ಕಾಲ ನಡೆಯಬೇಕಲ್ಲ, ಒಳಗಿದ್ದು ನೋಡಿಕೊಳ್ತೇನೆ. ಕ್ಷೇಮವನ್ನು ಉಂಟು ಮಾಡುವುದೇ ವಿನಃ ಎಲ್ಲರೂ ಕಷ್ಟದಲ್ಲಿ ಬೀಳುವಂತಹ ಸ್ಥಿತಿ ಬಂದೊದಗಿದೆ. ಏನೇ ಇರಲಿ, ನನ್ನ ಪಾಲಿಗೆ ಸೋಲೆನ್ನುವುದೇ ಹೌದಾದರೂ ಕೂಡ ನಾ ಯೋಚನೆ ಮಾಡಿದ, ನಾ ಸಂಕಲ್ಪ ಮಾಡಿದಂತಹ ಕಾಲ ಎನ್ನುವುದು ಈಗ ಸನ್ನಿಹಿತವಾಗುತ್ತಾ ಇದೆ. ಎಷ್ಟಾದರೂ ಕೂಡ ಅಹಂಕಾರದ ಬೀಗುತ್ತಾ ಇದ್ದಾನೆ ಸುದರ್ಶನ. ಅವನದ್ದಾದಂತಹ ಅಹಂಕಾರ ಇಳಿಬೇಕು ಅಂತಾದರೆ ಈ ಪ್ರಸಂಗವೇ ಒಂದು ಕಾರಣವಾಗಬೇಕು. ಹಾಗಿದ್ರೆ ಇಲ್ಲಿ ನಟನೆ ಅನಿವಾರ್ಯ. ಹಾಗಾಗಿ ಮಾನ ಎಲ್ಲವೂ ಹೋಯಿತು ಎನ್ನುವ ಹಾಗೆ ನಟಿಸ್ತಾ ಅವನ ನಿರೀಕ್ಷೆಯಲ್ಲಿರ್ತೇನೆ. ಏನು ಮಾಡಿ ಬರ್ತೇನೆ, ನಿನ್ನ ಅಹಂಕಾರಕ್ಕೆ ತಕ್ಕ ಪ್ರತಿಕಾರ ತೀರಿಸ್ತೇನೆ. ಈಗ ಅರಿವಾಯಿತು, ನಾನು ನಿನ್ನನ್ನು ಬಿಟ್ಟು ಹೋದದ್ದೇ ನನ್ನ ಪಾಲಿಗೆ ಸೋಲಿಗೆ ಕಾರಣವಾಯಿತು. ನಾನು ನಿನ್ನನ್ನು ಬಿಟ್ಟರೂ ನೀನು ನನ್ನನ್ನು ಬಿಡುವುದಿಲ್ಲ ಎನ್ನುವುದು ದೃಢವಾಯ್ತಲ್ಲ. ಅದು ಹಾಗೆ. ಒಂದು ವಿಷಯ ಉಂಟು, ವರಬಲ ಎನ್ನುವುದು ರಕ್ಷಾ ಕವಚವಾಗಿದೆ. ನೀ ಹೋದ್ರೆ ಏನು ಮಾಡ್ತಿದ್ದ?
ವೇಳೆಯಲ್ಲಿ ಒಂದು ಗಣನೀಯ ಸಹಿತ ಎಲ್ಲೋ ವೀರ, ಯಾರು ನೀನು? ನಿನ್ನ ಶರಪ್ರಯೋಗದಿಂದಲಾಗಿ ನಮ್ಮ ಲೋಹಾವತಿಯ ಪತ್ತನದ ಲೋಹವೆಲ್ಲ ಕರಗಿ ನೀರಾಗಿ ಹರಿಯುತ್ತಾ ಇದೆ. ನಿನ್ನಲ್ಲಿ ದೂರ ಕೊಡುವುದಕ್ಕೆ ನಾನು ಸಿದ್ಧ. ಆದರೆ ಬಂದಂತಹ ನೀನ್ಯಾರು ಎನ್ನುವುದನ್ನು ತಿಳಿದುಕೊಳ್ಳಬೇಕು. ನೀನ್ಯಾರು ಎನ್ನುವುದನ್ನು ತಿಳಿಸು, ಯುದ್ಧ ಮುಂದುವರೆಸು. ಯಾರು ಯಾರು? ಶತ್ರು ಬಸುದನು. ಹೌದು. ಶತ್ರುಘ್ನನೇನು ಅನ್ನದಡ್ಡ ಭೂಮಿ ವಾರ ನೀನು. ಇದೋ ಕೇಳು ಕೇಳು, ಬಂದವ ಇಲ್ಲಿಯವರೆಗೆ ಹರಿಯ ಕಿರು ಬೆರಳಿನಲ್ಲಿ ರಾರಾಜಿಸುತ್ತಿದ್ದ ಸುದರ್ಶನ. ಆದ್ದರಿಂದ ಹೇಳುವುದು ಇದುವೇ ಮರಣ ಕಾಲ ಸಾಯಸಿದ್ದ. ಯಾರಾದ್ರೆ ನನಗೇನು? ರಣದಲ್ಲಿ ಹೇಡಿಯಂತೆ ಓಡಿ ಹೋಗಲಾರೆ. ನಿನ್ನಲ್ಲಿ ದೂರ ಕೊಡುತ್ತೇನೆ, ಬಾ ಮುಂದೆ. ನನ್ನ ಕರವನ್ನು ಏರಿ ನನಗೆ ಗೌರವವನ್ನು ಕೊಡ್ತಾ ಇದ್ದವ, ಸೇರ್ತಾ ಇದ್ದೆ. ಆದ್ರೆ ಇಂದು ಹಾಗಲ್ಲ, ದೂರ ನಿಂತಿದ್ದೀಯ, ಭೂರಿಕೋಪವ ತಾಳ್ದು ಈ ರೀತಿಯಾಗಿ ಮೌನ ಇರಬೇಕು ಅಂತಾದ್ರೆ ಏನು ಕಾರಣ? ಸುದರ್ಶನ ಬಾ, ಕರವನ್ನು ಏರು. ಅಯ್ಯೋ ಕಾರಣವು
ಆಲದಿಲಿಯುಳು ಮಲಗಿ ತೇಲುವ ಕಾಲ ಮಧು ಕೈದವರು ಜನಿಸುತ್ತ ನಾಳಿಗೋದ್ಭವನನ್ನು ಮೀಡಿದೆ ಹಲಗೆಲವು ಕಾಲ ಕಾಳಗವನೆಸ ಗುರುಗುಲವರಲ್ಲಿ ಸೋಲು ನಿರ್ಣಯ ಪಾಲಿಗಡಸಲು ಮೇಲೆಗೆ ಅಂದನು ಕಳುಗೆ ನಾನವರನ್ನು ದರಿದೀನು ನಾನವರನ್ನು ಕರಿದಿಯೇನು ಮಾಧವ ಮಾಧವ ಅಚ್ಯುತ ಮಧುಸೂದನ ಹರಿ ಹರಿ ಏರು ಕರವನ್ನು ಏರು ಸುದರ್ಶನ. ಹರಿ ತಾರಕಕ್ಕೆ ಏರುತ್ತಿರುವ ನನ್ನನ್ನು ಮಂತ್ರಕ್ಕೆ ಇಳಿಯುವುದಕ್ಕಾಗಿ ಪ್ರಯತ್ನಿಸುತ್ತಾ ಇದ್ದೀಯಲ್ವೋ? ಹೌದಾ? ನನಗೆ ತಿಳಿಯುವುದಿಲ್ಲ ಅಂತ ನೀನು ಭಾವಿಸಿದ್ದೀಯ. ಏನು ತಿಳಿದಿದೆ? ಒಂದು ವಿಷಯ ಉಂಟು. ಏನು? ಯಾವತ್ತೂ ಸೊನ್ನೆಯೊಂದಿಗೆ ಒಂದಿದ್ದರೆ ಅದಕ್ಕೆ ಬೆಲೆ ಇಲ್ಲ. ಹಾ. ಒಂದರೊಂದಿಗೆ ಸೊನ್ನೆ ಇದ್ದರೆ ಮಾತ್ರ ಅದಕ್ಕೆ ಬೆಲೆ. ಅಂತೂ ಎರಡು ಬೇಕು ಅನ್ನೋದು ಸತ್ಯ. ಇಲ್ಲಿ ಯಾರು? ನೀನು ಸೊನ್ನೆ. ಹೌದಾ? ನಿನ್ನ ಮುಂದೆ ಇರುವ ಒಂದು ನಾನು. ಅದು ಹೇಗೆ? ನಿನಗಿಂತ ಹೆಚ್ಚಿನವನು ನಾನು. ದುರುಳ ಶತ್ರು ಬಸುವುದರನ್ನು ರಣದಲ್ಲಿ ಮಾಡುವುದವರಿದ್ದೇನೆ. ನಿನ್ನಿಂದ ಅದು ಆಯಿತೋ? ಹಾ ಹಾ ಹಾ. ನಿನ್ನಿಂದ ಅದು ಆಗಲಿಲ್ಲ. ಸರಿ, ಒಂದು ಉಪಮೆ ಕೊಡ್ತೇನೆ. ಹೇಗೆ? ಹಿಂದೆ ಆಲದೆಲೆಯ ಮೇಲೆ ನೀನು ಮಲಗಿ ತೆಳುತ್ತಾ ಇದ್ದೀಯಂತೆ. ಹಾ ನೀನು ಅಷ್ಟು ಹಗುರ ಅಂತ. ಹಾ ಹಾ ಹಾ. ಹಾ. ಅಷ್ಟು ಹಗುರಕ್ಕೂ ನಾ ಇಳಿಯಬಲ್ಲೆ ಅಂತ ತೋರಿಸಿಕೊಟ್ಟ. ನಿನಗೆ ಎತ್ತರಕ್ಕೆ ಏರುವುದಕ್ಕೆ ಆಗುವುದಿಲ್ಲ ಅಂದ್ರೂ ನೀನು ಅಂದೇ ಸ್ಪಷ್ಟಪಡಿಸಿದ್ದಿ. ಹೌದಾ? ಹ. ಸರಿ. ಅಷ್ಟು ಹಗುರವಾದ ನೀನು ಹಾ. ನಿನ್ನ ಕರ್ಣ ಕಿಲ್ಪಿಷಗಳಿಂದ ಮಧುಗೈಟ ಬರುವುದಲ್ಲಿ ಜನಿಸಿದರಂತೆ. ಹೌದಲ್ಲ? ದುರುಳದಾನವರು ಹ್ಮ್ ಪಾಪ ಬ್ರಹ್ಮದೇವ ಹ್ಮ್ ಅವನನ್ನು ಪೀಡಿಸಿದರಂತೆ. ನಂತರ ನೀನು ಕಾಳಗವನ್ನೇ ಸಗಿದೆಯಂತೆ. ಹಾ. ಎಷ್ಟು ದಿವಸ? ಎಷ್ಟು? ಒಂದು ದಿವಸವು, 2 ದಿವಸವು, ಪಂಚಸಹಸ್ರ ವರ್ಷಗಳ ಕಾಲ ನೀನು ಯುದ್ಧವನ್ನು ಮಾಡಿದವನಿದ್ದೀಯ. ಹೌದೌದು. ಆದರೆ ಅದೊಂದು ಮರೀಲಿಕ್ಕೆ ಇಲ್ಲ ಇನ್ನು ನನಗೆ ಯುದ್ಧ ಮಾಡಿ. ಅದು ಹಾಗೆ ಹಾ. ಗೆದ್ದದ್ದಾದ್ರೂ ಮರ್ತು ಹೋಗುತ್ತದೆ, ಸೋತದ್ದು ಮರ್ತು ಹೋಗುವುದಿಲ್ಲವೋ? ಸೋತ ಬಳಿಕ ಸೋತ ಬಳಿಕ ಏನಾಯಿತು? ಏನಾಯ್ತು? ಆದಿಮಾಯೆಯಲ್ಲಿ ಮೊರೆ ಇಟ್ಟೆಯಂತೆ. ಆ ಕಾಲಕ್ಕೆ ನನ್ನನ್ನು ನಿನ್ನ ಹಸ್ತಕ್ಕೆ ಪ್ರದಾನಿಸಿದವಳಿದ್ದಾಳೆ ಜಗನ್ಮಾತೆ. ನಾವು ಅಮ್ಮನ ನುಡಿಯ ಹಾಗೆ ನಡೆಯುವುದು. ಅಮ್ಮನೇ ನಮಗೆಲ್ಲವನ್ನು ಕೊಟ್ಟದ್ದಲ್ವೋ? ಅಮ್ಮನೇ ನಿನಗೆಲ್ಲವನ್ನು ಕೊಟ್ಟದ್ದು. ಹಾ. ಹೆಚ್ಚಿನವನಾದ ನನ್ನನ್ನು ಕೂಡ ಅಮ್ಮನೇ ನಿನಗೆ ಕೊಟ್ಟ ಕಾರಣ ಸರಿ. ನಾನು ಹೆಚ್ಚಿನವ. ನಂತರ ನನ್ನನ್ನು ಕೂಡಿಕೊಂಡ ನೀನು ಹಾ. ಆ ದಾನವರನ್ನು ವಧಿಸಿದೆಯಂತೆ. ನಂತರ ನಿನ್ನ ಹೆಚ್ಚುಗಾರಿಕೆಯನ್ನು ಪ್ರದರ್ಶಿಸುವುದಕ್ಕೆ ಬೇಕಾಗಿಯೂ ಏನು? ನಿನ್ನ ಕಿರು ಬೆರಳಿನಲ್ಲೇ ನನ್ನನ್ನು ಇರಿಸಿಕೊಂಡಿದ್ದಿ. ಆಹಾ. ಆಗ ನನಗೆ ತಿಳಿಯಲಿಲ್ಲ ನೀನು ನನ್ನನ್ನು ಸಣ್ಣವನಾಗಿ ಮಾಡುವುದಕ್ಕೆ ಈ ಎಲ್ಲ ಪ್ರಯತ್ನ ಮಾಡುವುದು ಅಂತ. ಹೌದಾ? ಈಗ ಮತ್ತೆ ಎಲ್ಲವೂ ವೇದ್ಯ ಆಗುತ್ತದೆ. ಆ ಕಾಲದಲ್ಲೇ ನಾನು ನಿನಗಿಂತ ಹೆಚ್ಚಿನವನಾಗಿದ್ದೆ. ಈ ಕಾಲಕ್ಕೆ ಆ ಶತ್ರುಘ್ನ ವಧಿಸುವುದರ ಮೂಲಕ ಇನ್ನೂ ಬಲವಾದ್ಯನಾಗಿ ನಿನ್ನಿಂದ ಎತ್ತರದ ಸ್ಥಾನಕ್ಕೆ ತಲುಪಿದವನಿದ್ದೇನೆ. ಆದ್ದರಿಂದ ಒಂದೇ ಮಾತು, ಏನು? ನಾನು ನಿನ್ನ ಕರವನ್ನು ಏರಲಾರೆ ಏರಲಾರೆ ಏರಲಾರೆ. ಗಿಳಿ
ಪುರುಷನಿಗೆ ಕರವ ಜೋಡಿಸಿ ಚರಣ ಕಿರಗುತ್ತ ಕರವ ಜೋಡಿಸಿ ಚರಣ ಕಿರಗುತ್ತ ನುಡಿಸಿದನು ವಿನಯದಿಂದ ಶರಣ ರಕ್ಷಕ ಮೋಕ್ಷದಾಯಕ ಧೂಳ ಶಿಕ್ಷಕ ಪಕ್ಷಿವಾಹನ ನರಗರಿ ಪ್ರಹ್ಲಾದ ರಕ್ಷಕ ಶಮಿಸು ಶಮಿಸು ಶಮಿಸೆನು ತಲೆಂದ ಮನ್ನಿಸೆನ್ನ ಪರಾಧವ ಮನ್ನಿಸೆನ್ನ ಪರಾಧವ ಮಾಧವ ಸುಪ್ರಸನ್ನ ಮೂರ್ತಿ ಕೇಶವ ಎನ್ನುಡಿ ತಗಿಬೀಗ ನಿನ್ನೋಳಿಲ್ಲವಾದ ಎನ್ನೋಳೆ ತಗೆ ಭೇದ ನಿನ್ನೊಳಿಲ್ಲವೂ ಆದ ಮುಲ್ಲನ ಬಿದಿಪಾದ ಇಲ್ಲದು ಕೋಮೋದ ಮುನ್ನ ನಂಬಿದೆ ಪಾದ ಇನ್ನಾತು ಕೋಮೋದ ಮನ್ನಿಸಿದ ಪರಾಧವ ಮಾಧವ ಸುಪ್ರಸನ್ನ ಮೂರ್ತಿ ಕೇಶವ ಹಾಯ್ 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 ಮಾಧವ ಎಂಥ ನುಡಿಗಳನ್ನು ಆಡಿಬಿಟ್ಟೆ ಪ್ರಭು. ಈ ಸುದರ್ಶನ ಮೇಲೆ ಇಲ್ಲಿಯವರೆಗಿದ್ದ ನಿನ್ನ ವ್ಯಾಮೋಹ ಹೊರಟು ಹೋಯಿತೆ ಪ್ರಭು. ಶಾಪವಾಕ್ಯವನ್ನೇ ನುಡಿದು ಬಿಟ್ಟೆಯ. ನಿನಗದು ಬರಿಯ ನುಡಿ ಪ್ರಭು. ಆದರೆ ಹಾಗಲ್ಲ, ನನ್ನ ಸ್ವಾಮಿಯ ಮಾತು. ಅದು ಹೇಗೆ ಭೂಲೋಕದಲ್ಲಿ ಕ್ಷತ್ರಿಯನಾಗಿ ಹುಟ್ಟುವೆ ಪ್ರಭು. ನಿನ್ನ ಪಾದ ಸೇವೆಯನ್ನು ಬಿಟ್ಟು ನಾನು ಭೂಮಿಗೆ ಇಳಿಯಲಾರೆ ಪ್ರಭು. ಚಿನ್ಮಯನಾದ ನಿನ್ನ ಬಳಿಯಲ್ಲೇ ಇರುವುದನ್ನು ಹೊರತುಪಡಿಸಿ ಮೃಣ್ಮಯ ಶರೀರನಾಗಿ ಈ ಭೂಲೋಕದಲ್ಲಿ ಜನಿಸಲಾರೆ ಪ್ರಭು. ಶಾಪವನ್ನು ಮರಳಿ ಪಡೆಯು. ಶಾಪವನ್ನು ಮರಳಿ ಪಡೆದು ನನ್ನನ್ನು ಅನುಗ್ರಹಿಸು. ಭಕ್ತ ಭಕ್ತ ಚಿಂತಿಸಬೇಡ ಕೃತವೀರ್ಯ ಸುತನಾಗಿ ಪೃಥ್ವಿಯು ಜನಿಸು ನೀನು ಅತ್ರಿಜನಾಗಿ ಸಮಸ್ತ ವಿದ್ಯೆಯ ಬೋಧಿಸುತ್ತ ಗೊತ್ತೆನಿಸುವೆನೋ ಭಕ್ತ. ದರ್ಶನ, ನಿನ್ನದಾದಂತಹ ಅಹಂಕಾರದ ನುಡಿಗಳನ್ನು ಕೇಳಿದ ಕಾಲಕ್ಕೆ ನಾನು ಶಪಿಸಿದವನಿದ್ದೇನೆ. ಭುವಿಯಲ್ಲಿ ಕ್ಷತ್ರಿಯನಾಗು ಅಂತ ಶಾಪದ ವಾಕ್ಯವನ್ನು ಕೇಳಿದ ಕಾಲಕ್ಕೆ ನನ್ನ ಪಾದಕ್ಕೆರಗಿ ಅಶ್ರುಧಾರೆಯನ್ನೇ ಸುರಿಸ್ತಾ ಇದ್ದಿ. ನಿನ್ನ ಕಣ್ಣೀರಿಂದ ನನ್ನ ಪಾದವನ್ನು ತೋಯಿಸಿದವನಿದ್ದಿ. ಬೇರೆ ದಾರಿಯೇ ನನಗೆ ಗೋಚರಿಸಲಿಲ್ಲ ಪ್ರಭು. ಸುದರ್ಶನ, ಯಾವತ್ತಿದ್ದರೂ ಯಾವುದೇ ವಿಚಾರವಾದರೂ ಕೂಡ ನಾವು ನಿರ್ಣಯಿಸಿದಂತೆ ಇರುವುದಿಲ್ಲ. ವಿಧಿಚಿತ್ತ ಎನ್ನುವುದು ಬೇರೆ ಇರ್ತದೆ. ಅದನ್ನು ಮೀರಿ ನಡೆಯುವುದಕ್ಕೆ ನನಗಾದರೂ ಆಗುವುದಿಲ್ಲ ಎನ್ನುವುದಕ್ಕೆ ಈ ಪ್ರಸಂಗವೇ ಸಾಕ್ಷಿಯಾಗಿ ಹೋಯಿತು. ಸಾತ್ವಿಕ ಲೋಕದಲ್ಲಿ ರಾಜಸ ಗುಣವನ್ನು ನೀ ತೋರಿಸಿದೆ, ನಾನು ಎನ್ನುವ ಭಾವವನ್ನು ತೋರಿಸಿದೆ ಎನ್ನುವ ಕಾರಣಕ್ಕಾಗಿ ನಾನು ಶಪಿಸಿದ್ದು ಹೌದು. ಹಾಗೆ ನನ್ನ ಬಾಯಿಂದ ಶಾಪದ ವಾಕ್ಯ ಬರುವುದಕ್ಕಾದರೂ ಏನು ಕಾರಣ? ಏನೇ ಇಲ್ಲ. ಮುನ್ನಕ್ಕೊಂದು ಯಾವುದೋ ಒಂದು ಕಾರ್ಯ ಸಂಕಲ್ಪಿಸಿದ ಕಾರಣಕ್ಕಾಗಿ ಅದು ನಡೀಬೇಕು ಎನ್ನುವುದಕ್ಕಾಗಿ ಇದುವೇ ಹಾದಿಯಾಗಿ ಕಾಣಿಸಿತೋ ಏನು?
ಆದರೆ ನಾ ಕೊಟ್ಟ ಶಾಪವನ್ನು ಮರಳಿ ಪಡೆಯುವ ಹಾಗಿಲ್ಲ. ಹಾಗಾದ್ರೆ ನಾ ಮರಳಿ ಪಡೆದೆ ಅಂತ ಆದರೆ ನಾ ಆಡಿದ ಮಾತಿಗೆ ಬೆಲೆ ಇಲ್ಲಿ ಅಂತ ಇರ್ತದೆ, ಯೋಚನೆ ಮಾಡು. ಆದರೆ ನಾ ಕೊಟ್ಟ ಶಾಪದಂತೆ ನೀನು ಭುವಿಯಲ್ಲಿ ಜನಿಸಲೇಬೇಕು. ಅದು ಹೇಗೆ? ಕೃತವೀರ್ಯ ರಾಕಾವತಿಯರ ಮಗನಾಗಿ ಕಾರ್ತವೀರ್ಯನಾಗಿ ನೀ ಹುಟ್ಟಿ ಬರಬೇಕು. ಆ ಕಾಲದಲ್ಲಿ ಗುರುದತ್ತಾತ್ರೇಯನಾಗಿ ನಾನೇ ಬಂದು ನಿನಗೆ ಸಕಲ ವಿದ್ಯೆಯನ್ನು ಬೋಧಿಸ್ತೇನೆ. ಅಷ್ಟೇ ಅಲ್ಲ, ಅದೇ ಕಾಲಕ್ಕೆ ರೇಣುಕೆ ಜಮದಗ್ನಿಯರ ಮಗನಾಗಿ ಭಾರ್ಗವ ರಾಮನಾಗಿ ನಾನು ಅವತರಿಸಿ ಬರುವವನಿದ್ದೇನೆ. ಧರ್ಮದ ಉದ್ಧರಣೆಗಾಗಿ ನಾ ಬರುವ ಕಾಲಕ್ಕೆ, ಯಾವ ಕಾಲಕ್ಕೆ ನೀನು ಬ್ರಾಹ್ಮಣರನ್ನು ಹಿಂಸೆ ಮಾಡ್ತೀಯೋ ಅದೇ ಸಂದರ್ಭದಲ್ಲಿ ನನ್ನದಾದಂತಹ ಆಯುಧಕ್ಕೆ ನೀನು ಸ್ಪರ್ಶವಾಗಿ ನಿನ್ನ ಶಾಪ ಎನ್ನುವುದು ವಿಮೋಚನೆಯಾಗುತ್ತೆ. ಆ ಸಂದರ್ಭದಲ್ಲಿ ಮತ್ತೆ ನೀನು ನನ್ನ ಪಾದಸೇವಕನಾಗಿ ಬರುವಂತಹ ಅವಕಾಶವನ್ನು ಕಲ್ಪಿಸಿದ್ದೇನೆ. ಹಾಗಾಗಿ ದುಃಖಿಸಬೇಡ. ಭೂಲೋಕದಲ್ಲಿ ನಾ ಆಡಿದ ಶಾಪದಂತೆ ನೀ ಹುಟ್ಟಿ ಬರಲೇಬೇಕು. ಪ್ರಭು, ತಿಳಿಯಿತು ಪ್ರಭು. ಅಹಂಕಾರಕ್ಕೆ ಜನುಮ ಜನುಮದಲ್ಲಿ ಅನುಭವಿಸಬೇಕು. ಸರಿ. ಅಹಂಕಾರ ಎನ್ನುವುದು ಸೂಜಿಯ ಮೊನೆ ಇದ್ದಂತೆ. ಯಾವಾಗ ನಾವು ಒಮ್ಮಿಂದೊಮ್ಮೆಲೆ ಅದನ್ನು ಸ್ಪರ್ಶಿಸಿ ಬಿಡುತ್ತೇವೆ, ನಮ್ಮನ್ನದು ಘಾತಿಸದೆ ಉಳಿಯಲಾರದು ಪ್ರಭು. ಅಲ್ವೇ? ತಿಳಿಯಿತು. ಸರಿ. ನಿನ್ನ ಶಾಪ ವಾಕ್ಯಕ್ಕೆ ಪ್ರತಿಯಾಗಿ ಯಾವ ಪರಿಮಾರ್ಜನೆಯೂ ಇಲ್ಲ. ಮಾಡಿದ ತಪ್ಪಿಗೆ ಸರಿಯಾದ ಪ್ರತಿಫಲವನ್ನು ಅನುಭವಿಸಲೇಬೇಕು. ನಡೆಯುತ್ತೇನೆ ಪ್ರಭು. ಸರಿ. ಭೂಲೋಕಕ್ಕೆ ನಡೆಯುತ್ತೇನೆ. ನಡೆಯುತ್ತೇನೆ ಪ್ರಭು. ಸುದರ್ಶನನ ಸುತನಾಗಿದ್ದರೂ ಕೂಡ ಅವ ಮಾಡಿದಂತಹ ತಪ್ಪು ಬೇರೆ ಎನ್ನುವಲ್ಲ, ನಾನು ಎನ್ನುವಂತಹ ಅಹಮ್ಮನ್ನು ತೋರಿಸಿದ್ದಾನೆ. ಹಾಗಿದ್ರೆ ಈ ಕಥೆಯ ಮೂಲಕ ತಿಳಿಯಬೇಕಾದದ್ದು ಏನು? ನಾನು ಎನ್ನುವುದು ಶಾಶ್ವತ ಅಲ್ಲ. ನಾವು ಎನ್ನುವ ಭಾವ ಇದ್ದರೆ ಮಾತ್ರ ಅವನಿಗೆ ಶಾಶ್ವತವಾದಂತಹ ನೆಲೆ ಸಿಗುತ್ತದೆ ಎನ್ನುವುದು ಸತ್ಯ. ಹಾಗಾಗಿ ನಾವು ನಮ್ಮವರು ನಮ್ಮಿಂದ ಎನ್ನುವ ಭಾವವನ್ನು ಹೊರತು ನಾನು ನನ್ನಿಂದ ಎನ್ನುವ ಭಾವ ಹೊರಬರಬಾರದು. ಈ ಹರಿಯ ಚಿತ್ತವೇ ಹೌದು. ಹರಿ ಯಾವತ್ತಿದ್ರೂ ನಾನು ಅಂತ ಹೇಳಲಿಲ್ಲ, ನಾವು ಅಂತ ಹೇಳಿದ್ದು. ಹಾಗಾಗಿ ಇದುವೇ ಮುಂದಕ್ಕೆ ಪ್ರಪಂಚ ಮುಖದಲ್ಲಿ ಆದರ್ಶವಾಗಿ ಕಾಣಿಸಿಕೊಡಬೇಕು ಎನ್ನುವ ಕಾರಣಕ್ಕಾಗಿ ಸುದರ್ಶನ ವಿಜಯ ಎನ್ನುವಂತಹ ಪ್ರಕರಣದಲ್ಲಿ ಸುದರ್ಶನೋಪಾಖ್ಯಾನ ಎನ್ನುವಂಥದ್ದು ಕೂಡ ನಡೆದು ಹೋಯಿತು. ಈ ಮೂಲಕವಾಗಿ ಪ್ರಪಂಚದಲ್ಲಿ ಪ್ರತಿಯೊಬ್ಬರೂ ಕೂಡ ಕರ್ಮಭೂಮಿಯಲ್ಲಿ ನಾವು ನಮ್ಮಿಂದ ಎನ್ನುವ ಭಾವವನ್ನು ತಳೀಬೇಕು ಎನ್ನುವಂತಹ ಕಥಾಂತರ್ಗತವಾದಂತಹ ಸತ್ಯವನ್ನು ಪ್ರಪಂಚದ ಮಡಿಲಿಗೆ ಕೊಡುತ್ತಾ ಪುಣ್ಯತಮವಾದಂತಹ ಈ ಪುಣ್ಯ ಕಥೆಯನ್ನು ಭಕ್ತಿಪೂರ್ವಕವಾಗಿ ನೋಡಿದವರಿಗೂ, ಆಡಿದವರಿಗೂ, ಕೇಳಿದವರಿಗೂ, ಅದೇ ರೀತಿ ಈ ಕಾಲಕ್ಕೆ 60ರ ಸಂಭ್ರಮಾಚರಣೆಯನ್ನು ಆಚರಿಸುವಂತಹ ಹರಿಶ್ಚಂದ್ರ ನಾಯಕ ಹಾಗೂ ಅವರ ದಂಪತಿಗಳು ಪುತ್ರರಿಗೂ ಆ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಮಾತೆಯು ಸ್ಥಳದಲ್ಲಿ ನೆಲೆಸಿರುವಂತಹ ಸಕಲ ದೇವರುಗಳು ಆಯುಷ್ಯ, ಆರೋಗ್ಯ, ಭಾಗ್ಯ, ಸಕಲ ಸಂಪತ್ತನ್ನು ಕೊಟ್ಟು ಕಾಪಾಡಲಿ ಎನ್ನುವ ಹಾಗೆ ಬೇಡಿಕೊಳ್ಳುತ್ತಾ ಕಥೆಗೆ ಮಂಗಳ ಹಾಡುವರೆ ಸಭ್ಯ ಸಭಿಕರ ಅನುಮತಿ ಕೇಳ್ತಾ ಇದೆ. ಶ್ರೀ